ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾವ ಚಾಪ್ಟರ್ ಅಂತ ಕೇಳ್ಬೇಕಾಗಿತ್ತು, ಅದಕ್ಕೆ ಮಾಡಿದೆ. ಚಾಪ್ಟರ್ 7 ಆಯ್ತು ಅನ್ಸುತ್ತೆ ಮಾತಾಜಿ, ಕಂಪ್ಲೀಟ್ ಮಾಡಿದ್ರು. 8 ಆಯ್ತಾ ಮಾತಾಜಿ? 8 ಮಾಡ್ಬೇಕು. ಓಕೆ, 8 ಮಾಡ್ಬೇಕು. 7 ಮಾಡಿದ್ರು ಕರೆಕ್ಟ್. ನಿಮ್ಮನ್ನ ಕೋ ಹೋಸ್ಟ್ ಮಾಡದ ಮಾತಾಜಿ? ಕೋ ಹೋಸ್ಟ್ ಮಾಡದ ನಿಮ್ಮನ್ನ? ನಾನು ಅವ್ರಿಗೆ ಮಾಡ್ಲಾ? ಯಾರು ಬರೋದು ಇವತ್ತು? ಗೊತ್ತಿಲ್ಲ ಮಾತಾಜಿ, ಏನು ಗೊತ್ತಿಲ್ಲ. ನಾನ್ ಜಸ್ಟ್ ಮಾಡಿದೆ. ನಾಗವೇಣಿ ಮಾತಾಜಿ ಜಾಯಿನ್ ಆಗಿಲ್ಲ. ಲತಾ ಮಾತಾಜಿ ಓದ್ತಾರೆ ಅಂತ ಇದ್ರು ಮಾತಾಜಿ. ನಾಗವೇಣಿನ ಲತಾ ಬರ್ತಾರೆ. ಲತಾ ಮಾತಾಜಿ ಓದ್ಬೋದು ಅನ್ಸ್ತೀವ. ಯಾರು ಇಲ್ಲ. ಹರೇ ಕೃಷ್ಣ. ಲತಾ ಮಾತಾಜಿ ನಿಮ್ಗೆ ಹೋಸ್ಟ್ ಮಾಡದ? ಹಾ, ಹರೇ ಕೃಷ್ಣ. ಓಕೆ ಮಾತಾಜಿ, ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ ಬರ್ತೇನೆ ಹೇಳಿದ್ರು ನಂಗೆ ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆ. ಅಲ್ಲಿವರೆಗೆ ಪ್ರೇಯರ್ ಮಾಡ್ಬೇಕಾ? ನಾನು ಸ್ಟಾರ್ಟ್ ಮಾಡ್ಬೇಕಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಆಶಾ, ನಾನು ಲೀಲಾಮೃತ ಕ್ಲಾಸ್ ತಗೋತಾ ಇದ್ದೀನಿ, ಆಮೇಲೆ ಮಾಡ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ.
ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ನಾಗವೇಣಿ ಮಾತಾಜಿಗೆ ವೆಯ್ಟ್ ಮಾಡ್ತಾ ಇದ್ದೇನೆ ನಾನು. ಅವ್ರು ಬರ್ಲಿ, ಸ್ಕ್ರೀನ್ ಶೇರ್ ಮಾಡ್ತಾರೆ, ಆಮೇಲೆ ಓದ್ಲಿಕ್ಕೆ ಶುರು ಮಾಡುವ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಪ್ರೇಯರ್ ಶುರು ಮಾಡ್ತೇನೆ, ಅಷ್ಟೊತ್ತಿಗೆ ಬರ್ಬೋದು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಶ್ರೀಲ ಪ್ರಭುಪಾದರ ಲೀಲಾಮೃತ ತರಗತಿಗೆ ಎಲ್ಲರಿಗೂ ಆದರದ ಸ್ವಾಗತ. ಇವತ್ತು ಈ ಒಂದು ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಂತಹ ಹರೇ ಕೃಷ್ಣ ಮಾತಾಜಿ, ಕೋ ಹೋಸ್ಟ್ ಮಾಡಿ. ಮಾಡ್ತೀನಿ. ಒಂದು ನಿಮಿಷ. ಹರೇ ಕೃಷ್ಣ ಮಾಡಿ. ವಂದನೆ ಸಲ್ಲಿಸುತ್ತಾ, ಹಾಗೆ ನನ್ನ ಗುರುಗಳಾದ ಶ್ರೀ ಸಚ್ಚಿದಾನಂದ ಅದ್ವೈತ ದಾಸ್ ಪ್ರಭುಜಿ ಅವರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ ನಾವು ಇವತ್ತಿನ ತರಗತಿಯನ್ನ ಶುರು ಮಾಡೋಣ. ಹರೇ ಕೃಷ್ಣ. ಪ್ರಭುಪಾದ ಲೀಲಾಮೃತ ನಮ್ಗೆ ಈ ಒಂದು ಕೃಷ್ಣ ಪ್ರಜ್ಞೆಯನ್ನ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಅವಿರತವಾಗಿ ಶ್ರಮಿಸುತ್ತಿರುವ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವ AC ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರು ಪ್ರಪಂಚಾದ್ಯಂತ ಸಂಚರಿಸಿ
ಎಲ್ಲ ನಮ್ಗೆ ಈ ಒಂದು ಕೃಷ್ಣ ಪ್ರಜ್ಞೆಯನ್ನ ನಮ್ಗೆ ಪ್ರಚಾರ ಮಾಡಲು ತುಂಬಾ ಶ್ರಮಿಸಿದ್ದಾರೆ ಅಂತ ಪ್ರಭುಪಾದರನ್ನ ನಾವು ನೆನಪಿಸುತ್ತಾ ಅವರ ಈ ಒಂದು ಅವಕಾಶವನ್ನ ನಮ್ಗೆ ಒದಗಿಸಿಕೊಟ್ಟಂತ ಅವರಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸುತ್ತಾ ನಾವು ಇವತ್ತಿನ ಈ ಒಂದು ಕ್ಲಾಸ್ ಅನ್ನ ಶುರು ಮಾಡೋಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಲೀಲಾಮೃತ ಇವತ್ತು ಸಂಪುಟ 5ನೇದು ನಾವು ನೋಡ್ತಾ ಇರೋದು. 5ನೇ ಸಂಪುಟ ಬಂತಲ್ಲ ಮಾತಾಜಿ? ಹಾ, ಬಂತು ಮಾತಾಜಿ, ಬಂತು. ಹರಿಗೊಂದು ಗುಡಿ ಇರಲಿ ಅಂತೇಳಿ ಇದ್ರಲ್ಲಿ ಕೊಟ್ಟಿದ್ದಾರೆ ಈ ಸಂಚಿಕೆಯಲ್ಲಿ. ನಮ್ಗೆ ಅವರ ಬಗ್ಗೆ ಹೇಳಲಿಕ್ಕೆ ಅರ್ಹತೆ ಇಲ್ಲದಿದ್ರು ಈ ಒಂದು ಅವಕಾಶವನ್ನ ನಮ್ಗೆ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಚಿರಋಣಿ ಆಗಿರ್ಬೇಕು. ಹರೇ ಕೃಷ್ಣ. ಇಲ್ಲಿಂದ ಸ್ಟಾರ್ಟ್ ಮಾಡ್ಲಾ ಮಾತಾಜಿ? ಪೀಠಿಕೆಯಿಂದ ಪೀಠಿಗೆ ಸ್ವಲ್ಪ ಸ್ವಲ್ಪ ಹೇಳ್ತಾ ಬನ್ನಿ. ಸ್ವಲ್ಪ ಪೀಠಿಕೆಯಿಂದ ನೋಡ್ಕೊಂಡ್ ಬರೋಣ. ಶ್ರೀಮದ್ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ 1977 ನವೆಂಬರ್ 14ರಂದು ಈ ಲೋಕವನ್ನ ತ್ಯಜಿಸಿ ಕೃಷ್ಣವಾಸಿಗಳಾದ ಮೇಲೆ ಆ ಪೂಜ್ಯರನ್ನು ಕುರಿತ ಒಂದು ಅಧಿಕೃತ ಜೀವನ ಚರಿತ್ರೆ ಅಗತ್ಯವಿದೆ ಎಂಬುದನ್ನು ಅವರ ಅನೇಕ ಶಿಷ್ಯರು ಮನಗಂಡರು ಅಂತೇಳಿ. ಅಂದ್ರೆ ಈಗ ನಮ್ಗೆ ಇಷ್ಟೊಂದು ಇಂಥ ಒಂದು ಪ್ರಪಂಚಾದ್ಯಂತ ಹರಡಿದ ಕೃಷ್ಣ ಪ್ರಜ್ಞಾ ಸಂಘವನ್ನ ಕಟ್ಟಬೇಕಾದ್ರೆ ಅವರು ಎಷ್ಟು ಶ್ರಮಿಸಿದ್ದಾರೆ, ಎಷ್ಟೊಂದು ಕಷ್ಟ ಪಟ್ಟಿದ್ದಾರೆ. ನಾವು ಕೃಷ್ಣ ಪ್ರಜ್ಞೆನ ನಾವು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಅಡೆತಡೆಗಳು ಬಂದಾಗ ನಮ್ಗೆ ತುಂಬಾ ಕಷ್ಟ ಅಂತ ಹೇಳ್ತೀವಿ. ಆದ್ರೆ ಪ್ರಭುಪಾದರು ಪಟ್ಟಂತ ಕಷ್ಟವನ್ನ ನೋಡಿದಾಗ ನಮ್ದು ಏನೇನು ಅಲ್ಲ ಅಂತ ಅನಿಸ್ತದೆ. ಹಾಗೆ ಅವರ ಶಿಷ್ಯರು ಈ ಒಂದು ಅವರು ನಡೆದು ಬಂದ ದಾರಿಯನ್ನ ಎಲ್ಲರಿಗೂ ಪರಿಚಯ ಮಾಡ್ಬೇಕು ಅಂತ ಹೇಳ್ಕೊಂಡು ಮನಗಂಡು ಈ ಒಂದು ಇದನ್ನ ಅಧಿಕೃತವಾಗಿ ಜೀವನ ಚರಿತ್ರೆಯನ್ನ ಎಲ್ಲರಿಗೂ ತಿಳಿಸ್ಬೇಕು ಅಂತ ಹೇಳ್ಕೊಂಡು ಅವರು ಇಚ್ಛೆ ಪಟ್ಟು ಈ ಒಂದು ಪ್ರಭುಪಾದ್ ಲೀಲಾಮೃತವನ್ನ ಅವರು ಹೊರ ತಂದಿದ್ದಾರೆ. ಇಸ್ಕಾನ್ನ ಆಡಳಿತ ಮಂಡಳಿಯ ಪ್ರಾಧಿಕಾರಕ್ಕೆ ಅಂತ ಜೀವನ ಚರಿತ್ರೆ ಬರೆಸುವ ಜವಾಬ್ದಾರಿಯನ್ನು ವಹಿಸಲಾಗಿತ್ತಂತೆ. ಅಂದ್ರೆ ಆ ಒಂದು ಇಸ್ಕಾನ್ ಆಡಳಿತ ಮಂಡಳಿ ಯಾರಿದ್ದಾರೆ, ಗವರ್ನಿಂಗ್ ಬಾಡಿ ಕಮಿಷನ್ ಅಂತ, GBC ಅಂತ ನಾವೇನು ಶಾರ್ಟ್ ಆಗಿ ಹೇಳ್ತೀವಿ, ಅವರಿಗೆ ಈ ಜವಾಬ್ದಾರಿಯನ್ನ ವಹಿಸಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ. 1978 ವಾರ್ಷಿಕ ಸಮಾವೇಶದಲ್ಲಿ ಆಡಳಿತ ಮಂಡಳಿಯ ಪ್ರಾಧಿಕಾರವು ಶ್ರೀಲಾ ಪ್ರಭುಪಾದರ ಜೀವನ ಚರಿತ್ರೆಯನ್ನು ಬರೆಸಬೇಕೆಂದು ನಾನೇ ಈ ಗ್ರಂಥದ ಲೇಖಕನಾಗಬೇಕೆಂದು ಗೊತ್ತುವಳಿಯನ್ನು ಸ್ವೀಕರಿಸಿತು ಅಂತೇಳಿ. ವೈಷ್ಣವ ಸಂಪ್ರದಾಯದ ಪ್ರಕಾರ ಯಾರಾದರೂ ಆಧ್ಯಾತ್ಮಿಕ ಸಾಹಿತ್ಯವನ್ನು ಬರೆಯಲು ಇಚ್ಛಿಸಿದ್ರೆ ಅವರು ತಮ್ಮ ಗುರುಗಳಿಂದ ಮತ್ತು ಶ್ರೀ ಕೃಷ್ಣನಿಂದ ಅಧಿಕಾರ ಪ್ರಾಪ್ತಿ ಪಡೆಯಬೇಕು. ಅಂದ್ರೆ ಎಲ್ಲರಿಗೆ ಒಂದು ಅರ್ಹತೆ ಸಿಗೋದಿಲ್ಲ, ಭಗವಂತನಿಂದ ಅದು ಅವರಿಗೆ ಆ ಅಧಿಕಾರ ಪ್ರಾಪ್ತಿ ಅಂದ್ರೆ ಅನುಗ್ರಹ ಅಂತ ಹೇಳುದು ಖಂಡಿತ ಬೇಕಾಗ್ತದೆ. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಜೀವನ ಚರಿತ್ರೆಯಾದ ಶ್ರೀ ಚೈತನ್ಯ ಚರಿತಾಮೃತವನ್ನು ಬರೆದ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅಂತ ಹೇಳ್ಕೊಂಡು ಅವರು ಸ್ಕ್ರೋಲ್ ಮಾಡಿ ಮಾತಾಜಿ. ಕೃಷ್ಣರಾಜ ಕವಿರಾಜ ಗೋಸ್ವಾಮಿ ಚೈತನ್ಯ ಚರಿತಾಮೃತವನ್ನ ಬರೆದವರು. ಹಾಗೆ ಅವ್ರು ಹೇಳ್ತಾ ಇದ್ದಾರೆ ಏನಂದ್ರೆ, ಬೃಂದಾವನದಲ್ಲಿ ಅನೇಕ ಭಕ್ತ ಮಹಾಜನಗಳಿದ್ದರು. ಚೈತನ್ಯ ಮಹಾಪ್ರಭುಗಳ ಮಂಗಳ ಕಾಲದ ಲೀಲೆಗಳ ಬಗೆಗೆ ತಿಳಿದುಕೊಳ್ಳಬೇಕೆಂದು ಅವರೆಲ್ಲ ಆಸೆ ಪಟ್ಟಿದ್ರು. ಅವರ ಚೈತನ್ಯ ಪ್ರಭುಗಳು ಇರುವ ಸಮಯದಲ್ಲಿ ಕೂಡ ಅನೇಕ ಜನರು ಅವರ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಅವರ ಲೀಲೆಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಎಲ್ಲರೂ ಆಸೆ ಪಟ್ಟಿದ್ರು. ಆ ಭಕ್ತರೆಲ್ಲ ಕೃಪೆಯಿಂದ ಚೈತನ್ಯ ಮಹಾಪ್ರಭುಗಳ ಮಂಗಳ ಕಾಲದ ಲೀಲೆಗಳನ್ನು ಬರೆಯುವಂತೆ ನನಗೆ ಅಪ್ಪಣೆ ಮಾಡಿದರು ಅಂತ ಕೃಷ್ಣರಾಜ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಎಲ್ಲರ ಅಪ್ಪಣೆ ಮೇರೆಗೆ ಅವರು ಚೈತನ್ಯ ಚರಿತಾಮೃತವನ್ನ ಬರೆಯಲು ಪ್ರಯತ್ನಿಸಿದ್ರು ಅಂತ ಹೇಳ್ತಾರೆ. ಆ ಭಕ್ತರೆಲ್ಲ ಕೃಪೆಯಿಂದ ಚೈತನ್ಯ ಮಹಾಪ್ರಭುಗಳ ಮಂಗಳ ಕಾಲದ ಲೀಲೆಗಳನ್ನು ಬರೆಯುವಂತೆ ನನಗೆ ಅಪ್ಪಣೆ ಮಾಡಿದರು. ನನಗೆ ಎಷ್ಟೇ ನಾಚಿಕೆ ಆದರೂ ಅವರೆಲ್ಲ ಅಪ್ಪಣೆ ಮಾಡಿದರಿಂದ ನಾನು ಚೈತನ್ಯ ಚರಿತಾಮೃತವನ್ನು ಬರೆಯಲು ಪ್ರಯತ್ನಿಸಿದ್ದೇನೆ ಅಂತ ಇವರು ಅಂದ್ರೆ ಅದಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ತಾರೆ. ನನ್ಗೆ ಅವರಿಗೆ ನಾಚಿಕೆ ಅಂತ ಹೇಳ್ತಾರೆ. ಅಂದ್ರೆ ದೊಡ್ಡವರ ಒಂದು ಅದನ್ನ ನಾವು ಕಲೀಲಿಕ್ಕೆ ಇರತ್ತೆ. ಅಂದ್ರೆ ಅಷ್ಟು ತಿಳಿದಿದ್ರು ಕೂಡ, ಎಂತ ಪಾಂಡಿತ್ಯ ಇದ್ರೂ ಕೂಡ ಅವರು ಅರ್ಹರಲ್ಲ ಅಂತ ಅವ್ರು ಅದಕ್ಕೆ ಹೇಳ್ತಾರೆ. ಹಾಗೆ ಅವರೆಲ್ಲ ಅಪ್ಪಣೆ ಮಾಡಿದ್ದರಿಂದ ನಾನು ಚೈತನ್ಯ ಚರಿತಾಮೃತವನ್ನು ಬರೆಯಲು ಪ್ರಯತ್ನಿಸಿದ್ದೇನೆ ಅಂತ ಹೇಳ್ತಾರೆ.
ವೈಷ್ಣವರೆಲ್ಲರಿಂದ ಆಜ್ಞೆ ಪಡೆದ ಮೇಲೂ ನನ್ನ ಅಂತರಂಗದಲ್ಲಿ ಅಳುಕು ಇದ್ದೇ ಇದ್ದುದರಿಂದ ನಾನು ವೃಂದಾವನದ ಮದನ ಮೋಹನ ದೇವಾಲಯಕ್ಕೆ ಮರಳಿದೆ. ಕೃಷ್ಣನ ಅಪ್ಪಣೆಯನ್ನು ಪಡೆಯುವುದು ನನ್ನ ಉದ್ದೇಶವಾಗಿತ್ತು. ನಮ್ಗೆ ಇಚ್ಛೆ ಬಂದ್ರೆ ಕೂಡ ಅದಕ್ಕೆ ಭಗವಂತನ ಅನುಗ್ರಹ ಇಲ್ಲದಿದ್ರೆ ಅದು ಸಾಧ್ಯ ಆಗಲ್ಲ. ಹಾಗಾಗಿ ಭಗವಂತನಿಂದ ಕೂಡ ಅಪ್ಪಣೆಯನ್ನು ಪಡೆಯುವುದು ಅವರ ಉದ್ದೇಶ ಆಗಿತ್ತಂತೆ. ಅದಕ್ಕೋಸ್ಕರ ಅವರು ವೃಂದಾವನಕ್ಕೆ ಬರ್ತಾರೆ. ಈ ಆಧ್ಯಾತ್ಮಿಕ ಕ್ರಮವನ್ನು ಕುರಿತು ಶ್ರೀಲ ಪ್ರಭುಪಾದರೆ ಚೈತನ್ಯ ಚರಿತಾಮೃತದ ಭಾಷ್ಯದಲ್ಲಿ ಹೀಗೆಂದು ಹೇಳಿದ್ದಾರೆ. ಇದರ ಬಗ್ಗೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ದೇವೋತ್ತಮ ಪರಮ ಪುರುಷನ ದಿವ್ಯ ಲೀಲೆಗಳ ಬಗೆಗೆ ಬರೆಯುವುದೆಂದರೆ ಸುಲಭದ ಕೆಲಸವಲ್ಲ. ನಾವು ನೋಡ್ಬೋದು ಈಗ ಪ್ರಭುಪಾದರು ಭಾಗವತ ಇದೆಲ್ಲ ಏನು ಅದಕ್ಕೆ ಟ್ರಾನ್ಸ್ಲೇಷನ್ ಎಲ್ಲ ಮಾಡ್ತಾ ಇದ್ರು. ಮಾಡಿದ್ಮೇಲೆ ಅವರು ಡೆಕ್ಟಾಫೋನ್ ಅಲ್ಲಿ ಡಿಕ್ಟೇಟ್ ಮಾಡಿದ್ಮೇಲೆ ಮತ್ತೆ ಅವರು ಕೇಳ್ತಾ ಇದ್ರಂತೆ. ಅವಾಗ ಅವರ ಶಿಷ್ಯರು ಕೇಳ್ತಾರೆ, ನೀವೇ ಬರ್ದಿದಲ್ಲ ಮತ್ತ್ಯಾಕೆ ನೀವು ಕೇಳಿಸ್ತಾ ಇದ್ದೀರಾ ಇದನ್ನ ಮತ್ತೆ ಅಂತೇಳಿ. ಅಂದ್ರೆ ನಾನ್ ಬರೀಲಿಲ್ಲ, ನನ್ನೊಳಗಿದ್ದು ಭಗವಂತ ಬರ್ಸಿದ್ದಾನೆ. ಹಾಗಾಗಿ ಆ ಬರೆಯುವ ಇದು ಭಗವಂತ ನನ್ನ ಕೈಯಲ್ಲಿ ಬರ್ಸಿರೋದು. ಅದರಿಂದ ನಾನು ಅದನ್ನ ಇನ್ನೊಂದ್ಸಲ ಕೇಳ್ಬೇಕು ಯಾವ ರೀತಿ ಬರ್ಸಿದ್ದಾರೆ ಭಗವಂತ ಅಂತೇಳಿ. ಆ ರೀತಿ ಎಂತ ಪಾಂಡಿತ್ಯರಿದ್ರೆ ಕೂಡ ಅವರು ನಾವೆಲ್ಲ ಮಾಡ್ತಾ ಇರೋದು ನಮ್ಮೊಳಗಿರುವಾಗ ಭಗವಂತ ನಮ್ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ ಎಂಬ ಭಾವದಲ್ಲಿ ಅವರು ಬರೀತಾರೆ. ಹಾಗೆ ಗುರು ಮುಖ್ಯರಿಂದ ಅಥವಾ ಭಕ್ತೋತ್ತಮರಿಂದ ಶಕ್ತಿ ಪ್ರದಾನವಾಗದಿದ್ದರೆ ಆಧ್ಯಾತ್ಮಿಕ ಸಾಹಿತ್ಯ ರಚನೆ ಮಾಡುವುದು ಸಾಧ್ಯವಿಲ್ಲ. ಏಕೆಂದರೆ ಅಂತಹ ಸಾಹಿತ್ಯದಲ್ಲಿ ಯಾವ ಅನುಮಾನಕ್ಕೂ ಆಸ್ಪದವಿರಬಾರದು. ವಿವರಿಸಿ ಹೇಳುವುದಾದ್ರೆ ಬದ್ಧ ಜೀವಿಗಳಿಗಿರುವ ದೋಷಗಳಾದ ತಪ್ಪುಗಳು, ಭ್ರಮೆಗಳು, ವಂಚನೆ, ಇಂದ್ರಿಯಗಳಿಂದ ಗ್ರಹಿಸುವ ದೋಷ ಇವು ಯಾವೂ ಇರಬಾರದು. ಈ ಬದ್ಧ ಜೀವಿಗಳಲ್ಲಿ ಈ 4 ದೋಷ ಇದ್ದೇ ಇರ್ತದೆ. ಹಾಗಿರುವಾಗ ನಾವು ಬರೆಯುವ ಎಲ್ಲವೂ ಸರಿಯಾಗಿ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೃಷ್ಣನ ಮಾತುಗಳು ಮತ್ತು ಕೃಷ್ಣನ ಆದೇಶವಾಹಿಗಳಾದ ಶಿಷ್ಯ ಪರಂಪರೆಯವರು ಹೇಳುವ ಮಾತುಗಳು ಪ್ರಭು ಸಂಹಿತೆಯಂತೆ ಇರುವಂತವು. ಬರೆಯಲು ಹೊರಟವನು ಮೊದಲು ಶುದ್ಧ ಭಕ್ತನಾಗಿರ್ಬೇಕು. ಆ ಶುದ್ಧ ಭಕ್ತ ಆಗಿದ್ರೆ ಮಾತ್ರ ಒಳಗಿಂದ ಭಗವಂತ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ಆ ರೀತಿ ಅವ್ರಿಗೆ ಬರೀಲಿಕ್ಕೆ ಒಂದು ಉತ್ಸಾಹ, ಪ್ರೋತ್ಸಾಹ ಎಲ್ಲ ಒಳಗಿಂದ ಬರ್ತಾ ಇರುತ್ತದೆ. ಶಿಸ್ತಿನ ನಿರ್ದೇಶಕ ತತ್ವಗಳನ್ನು ಅನುಸರಿಸುವಂತವನಾಗಿರಬೇಕು ಮತ್ತು ದಿನವೂ 16 ಮಾಲೆಗಳ ನಾಮ ಜಪದಲ್ಲಿ ತೊಡಗಿದವನಾಗಿರಬೇಕು. ಹೀಗೆ ಮಾಡಿ ತಾನು ವೈಷ್ಣವ ನೆಲೆಗಟ್ಟಿನ ಮೇಲೆ ನಿಂತಿದ್ದೇನೆಂದು ಖಚಿತವಾದ ಮೇಲೆ ತನ್ನ ಗುರುವಿನಿಂದ ಒಪ್ಪಿಗೆ ಪಡೆಯಬೇಕು. ಆನಂತರ ತನ್ನ ಹೃದಯದಲ್ಲಿ ಶ್ರೀ ಕೃಷ್ಣನಿಂದ ಆ ಒಪ್ಪಿಗೆಯ ಸ್ಥಿರೀಕರಣವಾಗಬೇಕು ಅಂತ ಹೇಳಿದ್ರೆ ಅಷ್ಟು ಪರಿಶುದ್ಧ ಹೃದಯದಲ್ಲಿದ್ದಾಗ ಮಾತ್ರ ಭಗವಂತ ಅಲ್ಲಿ ಸ್ಥಾಪಿತ ಆಗ್ತಾರೆ. ಹಾಗೆ ಚೈತ್ಯ ಗುರುವಾಗಿ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಆ ರೀತಿ ಅವರಿಗೆ ಅರ್ಹತೆ ಒಂದು ಬರಿಬೇಕಾದ್ರೆ ಒಂದು ಅರ್ಹತೆ ಅಂತ ಅವ್ರು ಪಡ್ಕೊಳ್ತಾರೆ. ಶ್ರೀಲ ಪ್ರಭುಪಾದ ಲೀಲಾಮೃತವು ಅಧಿಕೃತ ಜೀವನ ಚರಿತ್ರೆ ಎಂಬ ಮಾತಿಗೆ ಒಂದು ಅಧಿಕೃತ ಮಂಡಳಿ ಬರೆಸಿದ ಶ್ಲಾಘ್ಯ ಚಾರಿತ್ರ್ಯ ಎಂದು ಅರ್ಥ ಮಾಡಬಾರದು. ಆ ಮಾತಿನ ಅರ್ಥ ಇಷ್ಟೇ: ಇದು ಶ್ರೀ ಕೃಷ್ಣನ ಮತ್ತು ಶ್ರೀ ಗುರುಗಳ ಪರಂಪರೆಯಲ್ಲಿ ಒಬ್ಬನು ಅವನ ಆದೇಶವನ್ನು ಪಾಲಿಸಲು ಸಾದರಪಡಿಸಿದ ಅಧಿಕೃತ ಜೀವನ ಚರಿತ್ರೆ. ಆದ್ದರಿಂದ ಪ್ರಭುಪಾದ ಲೀಲಾಮೃತವು ವ್ಯಾವಹಾರಿಕ ಊಹಾತ್ಮಕ ದೃಷ್ಟಿಕೋನದಿಂದ ಬರೆದದ್ದಲ್ಲ. ಒಬ್ಬ ಶುದ್ಧ ದೈವ ಭಕ್ತನ ಜೀವನದ ಅರ್ಥ ಮಹತ್ವಗಳನ್ನು ಸಾಧಾರಣ ಜೀವನ ಚರಿತ್ರೆಕಾರರು ಸರಿಯಾಗಿ ಗ್ರಹಿಸಲಾರರು. ಅಂದ್ರೆ ಯಾರು ಭಕ್ತಿಯಲ್ಲಿಲ್ಲ ಅವರು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ. ಯಾರು ಭಕ್ತಿಯ ಪಥದಲ್ಲಿದ್ದಾರೆ ಅಂತವರಿಗೆ ಮಾತ್ರ ಇದು ಅರ್ಥ ಮಾಡ್ಕೊಳ್ಬಹುದು ಅಂತೇಳಿ. ಅಂತವರು ಶ್ರೀಲ ಪ್ರಭುಪಾದರ ಜೀವನವನ್ನು ವಸ್ತುನಿಷ್ಠವಾಗಿ ಬರೆಯಲು ಹೊರಟು ಗೂಢಾರ್ಥಗಳು ಅವರಿಗೆ ಬೋಧನೆಯಾಗಿರುವುದಿಲ್ಲ. ಅಂತಹವರು ಉದಾರವಾಗಿ ಶ್ರೀಲ ಪ್ರಭುಪಾದರನ್ನು ಶ್ಲಾಘಿಸಲು ಪ್ರಯತ್ನಿಸಿದರೆ ಹೇಗೆ ಹೊಗಳಬೇಕೆಂಬುದು ಅವರಿಗೆ ಗೊತ್ತಾಗುವುದಿಲ್ಲ. ಶ್ರೀಲ ಪ್ರಭುಪಾದರ ಲೀಲಾಮೃತವು ದಿವ್ಯ ಸರಣಿಯ ಮೂಲಕ ಆದೇಶಿತವಾಗಿರುವುದರಿಂದ ಶ್ರೀಲ ಪ್ರಭುಪಾದರ ನೈಜ ಚಿತ್ರಣವನ್ನು ಹರಳುಗಟ್ಟಿಸಿ ಸಾದರ ಪಡಿಸಿರುವುದನ್ನು ಎಚ್ಚರಿಕೆಯಿಂದ ಈ ಗ್ರಂಥವನ್ನು ಓದಿದವರು ಮನಗಾಣಬಲ್ಲರು ಅಂತ ಹೇಳಿದ್ರೆ ನಿಜವಾಗಿ ಪ್ರಭುಪಾದರ ನಿಜ ಚಿತ್ರಣ ಅಂದ್ರೆ ಕೃಷ್ಣ ಪ್ರಜ್ಞೆಯನ್ನು ಹರಡುವಲ್ಲಿ ಅವರು ಪಟ್ಟ ಶ್ರಮ ಅದು ಭಕ್ತರಾಗಿದ್ದವರಿಗೆ, ಅವರ ಶಿಷ್ಯವರಂದರಿಗೆ ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಹಾಗೆ ನಾನು ಅಗಾಧ ಮುಂದೆ ಹೇಳ್ತಾ ಇದ್ದಾರೆ, ನಾನು ಅಗಾಧ ಪ್ರಮಾಣ ಮೂಲ ಸಾಮಗ್ರಿಯನ್ನು ಎಚ್ಚರಿಕೆಯಿಂದ ಶೋಧಿಸಿ ಪ್ರತಿಯೊಂದು ಸಂಪುಟದಲ್ಲೂ ಸಾದರ ಪಡಿಸಿರುವುದೇ ಪ್ರಭುಪಾದ ಲೀಲಾಮೃತದ ವಿಶ್ವಾಸಾರ್ಹತೆಗೆ ಇನ್ನೊಂದು ಮಹತ್ವದ ಅಂಶವಾಗಿದೆ. ಕೃಷ್ಣ ಪ್ರಜ್ಞಾ ಚಳುವಳಿಯ ಅಗ್ರ ಭಕ್ತರು ಈ ಗ್ರಂಥವನ್ನು ಬರೆಯಲು ಸಮ್ಮತಿ ನೀಡುವುದೇ ಅಲ್ಲದೆ ಶ್ರೀಲ ಪ್ರಭುಪಾದರ ಜೀವನ ವ್ಯಕ್ತಿತ್ವಗಳ ಬಗೆಗಿನ ಸುದ್ದಿಯನ್ನು ಸಂಗ್ರಹಿಸಿ ನನ್ನೊಂದಿಗೆ ಸಹಕರಿಸುವಂತೆ ಇಸ್ಕಾನ್ನ ವಿಶ್ವ ಭಕ್ತ ಸಮುದಾಯವನ್ನು ಕೋರಿಕೊಂಡಿದ್ದಾರೆ. ಶ್ರೀಲ ಪ್ರಭುಪಾದರ ಪ್ರಕಾಶನ ಸಂಸ್ಥೆಯಾದ ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ನವರು ಸುಮಾರು 7,000ದಷ್ಟಿರುವ
ಶ್ರೀಲ ಪ್ರಭುಪಾದರ ಪತ್ರ ಸಂಗ್ರಹವನ್ನು ನನಗೆ ಕೊಟ್ಟಿದ್ದಾರೆ. ಅಂದ್ರೆ ಎಷ್ಟು ಪತ್ರ ಬರಿತಾ ಇದ್ರು ಪ್ರಭುಪಾದರು ಎಲ್ಲ ಅವರ ಶಿಷ್ಯರಿಗೆ, ಅದರದೆಲ್ಲ ಸಮಗ್ರ ಪರಿಶೀಲನೆ ಮಾಡಿ ಅವರು ಈ ಒಂದು ಪುಸ್ತಕ ಬರಿಬೇಕಾದ್ರೆ ಎಲ್ಲವನ್ನು ಅವರು ಅಭ್ಯಾಸ ಮಾಡಿರ್ತಾರೆ, ನೋಡಿರ್ತಾರೆ. ಅಸಂಖ್ಯಾತ ಶಿಷ್ಯರು ನನ್ನನ್ನು ಸಂದರ್ಶಿಸಿ ಶ್ರೀಲ ಪ್ರಭುಪಾದರ ಸಾನ್ನಿಧ್ಯದಲ್ಲಿ ತಾವು ಇದ್ದುದನ್ನು, ಅದಕ್ಕೆ ಸಂಬಂಧಿಸಿದ ನೆನಪಿನ ಟಿಪ್ಪಣಿ ಮತ್ತು ದಿನಚರಿ ಬರಹಗಳನ್ನು ಒಕ್ಕಣಿಸಿದ್ದಾರೆ. ಈಗ ನಾವು ನೋಡ್ತೇವೆ, ನಮ್ದು ಭಾಗವತಂ ಗ್ರೂಪ್ ಅಲ್ಲಿ ಪ್ರಭುಪಾದರದ್ದು ವಾಣಿ ಡೈಲಿ ಪ್ರಭುಜಿ ಹಾಕ್ತಾ ಇರ್ತಾರೆ. ಎಷ್ಟೆಷ್ಟು ಅರ್ಥಪೂರ್ಣವಾದಂತ ಮಾತುಗಳನ್ನ ಪ್ರಭುಪಾದರು ಕೊಟ್ಟಿರ್ತಾರೆ. ಅದನ್ನೆಲ್ಲ ಆ ನೆನಪಿನ ಟಿಪ್ಪಣಿ ಮತ್ತು ದಿನಚರಿ ಅವರದ್ದು ಡೈರಿ ಏನಿರುತ್ತೆ ಅದನ್ನೆಲ್ಲ ಅವರು ಅಧ್ಯಯನ ಮಾಡಿ ಈ ಒಂದು ಪುಸ್ತಕವನ್ನು ಬರೆಯಬೇಕಾದ್ರೆ ಅದನ್ನು ಕೂಡ ಗಮನಕ್ಕೆ ತಗೊಂಡಿರ್ತಾರೆ. ಶಿಷ್ಯರನ್ನೇ ಅಲ್ಲದೆ ಬದುಕಿನ ವಿವಿಧ ರಂಗಗಳಲ್ಲಿ ಕೆಲಸ ಮಾಡುತ್ತಿರುವ ಜನರು ಶ್ರೀಲ ಪ್ರಭುಪಾದರನ್ನು ಕಂಡ ಸಂದರ್ಭಗಳ ವಿವರಗಳನ್ನು ಅಂತವರೊಂದಿಗೆ ಸಂವಾದ ನಡೆಸಿ ಗುರುತು ಮಾಡಿಕೊಂಡಿರುತ್ತೇನೆ. ಈಗ ಪ್ರಭುಪಾದರು ಎಷ್ಟೋ ಕಡೆ ಸಂಚಾರ ಮಾಡ್ತಾರೆ, ಅವಾಗ ಎಂತೆಂಥವರನ್ನು ಅವರು ಸಂದರ್ಶಿಸಿರ್ತಾರೆ. ಆ ಎಲ್ಲ ಒಂದು ಕೊಟೇಶನ್ ಕೂಡ ಇವರು ಗಮನಕ್ಕೆ ತಗೊಂಡಿರ್ತಾರೆ. ಹೀಗಾಗಿ ಶ್ರೀಲ ಪ್ರಭುಪಾದರನ್ನು ವಿವಿಧ ಕಾಲಘಟ್ಟಗಳಲ್ಲಿ ವಿಭಿನ್ನ ಸನ್ನಿವೇಶಗಳಲ್ಲಿ ಬಲ್ಲವರಾಗಿದ್ದ ಅಸಂಖ್ಯಾತ ಜನರಿಂದ ಸುದ್ದಿ ಸಂಗ್ರಹಿಸುವುದರಿಂದ ಈ ಗ್ರಂಥದಲ್ಲಿ ಶ್ರೀಲ ಪ್ರಭುಪಾದರ ಸಮಗ್ರವಾದ ಘನ ದೃಷ್ಟಿಕೋನವನ್ನು ಕಾಣಬಹುದಾಗಿದೆ. ಈ ಗ್ರಂಥದ ಉಪಕಾರ ಸ್ಮರಣೆಯ ವಿಭಾಗದಲ್ಲಿ ಶ್ರೀಲ ಪ್ರಭುಪಾದ ಲೀಲಾಮೃತವನ್ನು ಹೊರತರಲು ಸಹಕರಿಸಿದವರ ಪಟ್ಟಿಯನ್ನು ಕೊಡಲಾಗಿದೆ. ಅದಕ್ಕೆಲ್ಲ ಎಷ್ಟು ಜನ ಸಹಕಾರ ಮಾಡಿದ್ದಾರೆ ಈ ಒಂದು ಪ್ರಭುಪಾದ ಲೀಲಾಮೃತವನ್ನು ಹೊರತರಲಿಕ್ಕೆ, ಅದನ್ನೆಲ್ಲ ಪಟ್ಟಿ ಮಾಡಿದ್ದಾರೆ. ಈ ಗ್ರಂಥವು ಅಧಿಕೃತ ಸ್ವರೂಪದ್ದಾಗಿದ್ದರೂ ಹಿತಕಾಂಕ್ಷಿಗಳೆಲ್ಲರ ಬೆಂಬಲದಿಂದ ಇದು ರಚಿತವಾಗಿದ್ದರೂ ಒಂದು ಮಾತನ್ನು ನಾನು ಒಪ್ಪಿಕೊಳ್ಳಬೇಕಾಗಿದೆ. ಏನೆಂದರೆ, ನಮ್ಮ ಗುರುವರಿಯ ಶ್ರೀಮದ್ ಅಭಯ ಚರಣ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಮಹಿಮೆಯನ್ನು ಕಥಿಸಲು ಹೊರಟಿರುವ ನನ್ನ ಪಾಡು ನೀರಿನ ಹನಿಗಳನ್ನು ಹೊತ್ತು ತಂದ ನೆಲಕ್ಕೆ ಹಾಕಿ ಸಮುದ್ರವನ್ನೇ ಖಾಲಿ ಮಾಡುತ್ತೇನೆಂದು ಹೊರಟ ಹಕ್ಕಿಯ ಪಾಡಾಗಿದೆ. ಅಂದ್ರೆ ಈ ಹಕ್ಕಿದು ಕತೆ ಎಲ್ಲರಿಗೂ ಗೊತ್ತಿರ್ಬೋದು. ಅದರ ಮೊಟ್ಟೆಯನ್ನ ಸಮುದ್ರ ನುಂಗಿತು ಅಂತ ಹೇಳ್ಕೊಂಡು ನನ್ನ ಮೊಟ್ಟೆಗಳನ್ನ ವಾಪಸ್ ಕೊಡು ಅಂತ ಕೇಳ್ತದೆ. ಇಲ್ಲ, ಅದು ಏನ್ ರಿಯಾಕ್ಷನ್ ಇಲ್ಲ ಅಂತ ಆದಾಗ ತನ್ನ ಕುಕ್ಕಿನಿಂದ ಸಮುದ್ರವನ್ನ ಆ ಸಮುದ್ರದ ನೀರನ್ನೇ ಹೀರಿ ನಾನ್ ಖಾಲಿ ಮಾಡ್ತೇನೆ ಅಂತ ಹೊರಟ ಹಾಗೆ. ಅಂದ್ರೆ ಎಷ್ಟು ಶ್ರಮ, ಎಷ್ಟು ದೃಢ ಚಿತ್ತದಿಂದ ಆ ಒಂದು ಹಕ್ಕಿ ಕಾಲಿಟ್ಟಿತ್ತು ಅಂತ ಹೇಳ್ಕೊಂಡು ಆ ರೀತಿ ನನ್ನ ಪಾಡಾಗಿದೆ ಅಂತ ಹೇಳ್ತಾರೆ. ನಾನು ಸಾದರ ಪಡಿಸಿರುವ ಶ್ರೀಲ ಪ್ರಭುಪಾದರ ಚಿತ್ರವು ಆ ಮಹಾತ್ಮರ ಅಸೀಮ ಕೃಪೆಯ ಒಂದು ಇಣುಕು ನೋಟ ಮಾತ್ರ. ಆ ಇಣುಕು ನೋಟ ಸಾಧ್ಯವಾಗಿರುವುದು ಶ್ರೀ ಗುರುವಿನ ಹಾಗೂ ಶ್ರೀ ಕೃಷ್ಣ ಭಗವಾನರ ಕೃಪೆಯಿಂದ ಮಾತ್ರ ಅಂತ ಹೇಳ್ತಾರೆ. ಅಂದ್ರೆ ನಾವ್ ಹೇಳ್ತೇವೆ ಯಸ್ಯ ಪ್ರಸಾದತ್ ಭಗವತ್ ಪ್ರಸಾದ ಅಂತ. ಗುರುವಿನ ನಮ್ಗೆ ಅನುಗ್ರಹ ಇದ್ರೆ ಭಗವಂತನ ಅನುಗ್ರಹ ಕೂಡ ನಮ್ಗೆ ಸಿಗ್ತದೆ. ಆ ರೀತಿ ಸತ್ ಸ್ವರೂಪದಾಸ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಅವರ ಒಂದು ಪೀಠಿಕೆಯನ್ನ ನಾವು ನೋಡಿದ್ದು. ವಿಷಯ ಪ್ರವೇಶ 1900. ಹರೇ ಕೃಷ್ಣ ಮಾತಾಜಿ. ಚಿತ್ರಮೋಹಿನಿ ಮಾತಾಜಿ ಓದಿ. ಓಕೆ ಓಕೆ. ಹರೇ ಕೃಷ್ಣ. ಒಂದೊಂದು ಪ್ಯಾರ ಓದಿ ಮಾತಾಜಿ, ಮತ್ತೆ ಅವರು ಹೇಳ್ತಾರೆ ವಿವರ. ಹಾ, ಚಿತ್ರಮೋಹಿನಿ ಮಾತಾಜಿ. ಚಿತ್ರಮೋಹಿನಿ ಮಾತಾಜಿ ಓದಿ. ಒಂದ್ ನಿಮಿಷ. ವಿಷಯ ಪ್ರವೇಶ 1977 ಜೂನ್ ತಿಂಗಳ ಒಂದು ದಿನ ಶ್ರೀಲಾ ಪ್ರಭುಪಾದರು ವೃಂದಾವನದಲ್ಲಿನ ಕೃಷ್ಣ ಬಲರಾಮ ಮಂದಿರದ ತಮ್ಮ ಉದ್ಯಾನದಲ್ಲಿ ಕೆಲವು ಶಿಷ್ಯರೊಂದಿಗೆ ಮಾತನಾಡುತ್ತಾ ಕುಳಿತಿದ್ದರು. ಕೆಲವು ತಿಂಗಳುಗಳಿಂದ ಅವರಲ್ಲಿ ಅನಾರೋಗ್ಯದ ಲಕ್ಷಣಗಳು ಕಂಡು ಬಂದಿದ್ದವು. ಆದರೂ ಸಹ ಅವರಿಗೆ ಮಲ್ಲಿಗೆಯ ಪರಿಮಳ ಸೂಸುವ ಗಾಳಿಯನ್ನು ಮತ್ತು ಮೆಲುವಾಗಿ ಚಿಮ್ಮುವ ನೀರ ಚಿಲುಮೆಯನ್ನು ಹೊಂದಿದ್ದ ಈ ತೋಟದಲ್ಲಿ ತಮ್ಮ ಶಿಷ್ಯರೊಂದಿಗೆ ಕುಳಿತುಕೊಳ್ಳುವುದು ಸಂತೋಷದಾಯಕವಾಗಿತ್ತು. ಅವರು ಹಲವಾರು ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಅವುಗಳಲ್ಲಿ ದೇವರಿಲ್ಲದ ಆಧುನಿಕ ನಾಗರಿಕತೆಯು ಹೇಗೆ 2 ಕಾಲಿನ ಪ್ರಾಣಿಗಳ ಸಮಾಜವಾಗಿದೆ ಎಂಬ ವಿಷಯವೂ ಸೇರಿತ್ತು. ತಾವು ಮಗುವಾಗಿದ್ದಾಗ ಕಂಡು ತಿಳಿದ ಭಾರತದಲ್ಲಿನ ಜೀವನದ ಬಗ್ಗೆ ಮಾತನಾಡುತ್ತಾ ಅವರು ಸರಳ ಜೀವನ ಶೈಲಿಯನ್ನು ವರ್ಣಿಸಿದರು. ತಮ್ಮ ಬಾಲ್ಯದ ಕೆಲವು ಅನುಭವಗಳು ಅವರಿಗೆ ತೊಡಗಿದವು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಒಂದು ಪೇಜ್ ಇಡಿ ಓದಿ. ಓಕೆ. ಅವರು ಹೇಳಿದರು, ನನ್ನ 70ನೇ ವಯಸ್ಸಿನಲ್ಲಿ ನಾನು ಭಾರತವನ್ನು ಬಿಟ್ಟು ಹೋಗಿ ಅನೇಕ ದೇವಾಲಯಗಳನ್ನು ಸ್ಥಾಪಿಸುತ್ತೇನೆಂದು ನನ್ನ ಜನನದ ಕಾಲದಲ್ಲಿ ಜ್ಯೋತಿಷಿಯೊಬ್ಬರು ಹೇಳಿದ್ದರು. ಅನೇಕ ವರ್ಷಗಳವರೆಗೆ ನನಗೆ ಆ ಭವಿಷ್ಯವಾಣಿಯು ಅರ್ಥವಾಗಿರಲಿಲ್ಲ.
ಆದರೆ ಕೃಷ್ಣನ ಅನುಗ್ರಹದಿಂದ ನಾನು ನನ್ನ 70ನೇ ವಯಸ್ಸಿನಲ್ಲಿ ನನ್ನ ಗುರುಗಳ ಆದೇಶವನ್ನು ಪಾಲಿಸಲು ಅಮೆರಿಕಾಗೆ ಹೋದೆ. ಅಮೆರಿಕದಲ್ಲಿ ನನ್ನ ಪ್ರಚಾರದ ಪರಿಣಾಮವು ನನ್ನಲ್ಲಿ ತುಂಬಾ ಭರವಸೆ ಮೂಡಿಸಿತು. ಭಾರತಕ್ಕೆ ಹಿಂದಿರುಗುವ ನಿರೀಕ್ಷೆ ನನಗೆ ಇರಲಿಲ್ಲವಾದ್ದರಿಂದ ಅಮೆರಿಕದಲ್ಲಿ ಶಾಶ್ವತವಾಗಿ ನೆಲೆಸಲು ನಾನು ಪರವಾನಗಿ ಪಡೆದಿದ್ದೆ. ಅಲ್ಲಿಯ ಶ್ರೀಲ ಪ್ರಭುಪಾದರ ಶಿಷ್ಯರಲ್ಲೊಬ್ಬರಾದ ತಮಾಲ ಕೃಷ್ಣ ಗೋಸ್ವಾಮಿಯವರು ಕೇಳಿದರು, ಭಾರತಕ್ಕೆ ಹಿಂದಿರುಗಿದ ಬಗ್ಗೆ ತಮಗೆ ಪಶ್ಚಾತ್ತಾಪವಿದೆಯೇ? ಶ್ರೀಲ ಪ್ರಭುಪಾದರು ಉತ್ತರಿಸಿದರು, ಇಲ್ಲ, ಅಮೆರಿಕದಲ್ಲಿ ಉಳಿಯಬೇಕೆಂದು ನನ್ನ ಯೋಜನೆ ಇತ್ತು. ಆದರೆ ಕೃಷ್ಣನ ಯೋಜನೆ ಬೇರೆಯಾಗಿತ್ತು. ಆದ್ದರಿಂದ ಹಿಂತಿರುಗುವಾಗ ನಾನು ದ್ವಾರಕಾಧೀಶನೊಂದಿಗೆ ಲಾಸ್ ಏಂಜಲ್ಸಿನ ಇಸ್ಕಾನ ದೇವಾಲಯದಲ್ಲಿರುವ ಕೃಷ್ಣನ ವಿಗ್ರಹ ಮಾತಾಡಿದೆ. ದ್ವಾರಕಾಧೀಶನಿಗೆ ನಾನು ಹೇಳಿದೆ, ನಾನಿಲ್ಲಿ ಪ್ರಚಾರಕ್ಕೆಂದು ಬಂದೆ, ಆದರೆ ನನ್ನನ್ನೇಕೆ ಹಿಂದಕ್ಕೆ ಎಳೆಯುತ್ತಿದ್ದೀಯೋ ತಿಳಿಯದು. ಹೀಗಾಗಿ ಹಿಂತಿರುಗಲು ನನಗೆ ಬೇಸರವಾಗಿತ್ತು. ಆದರೆ ಕೃಷ್ಣನಿಗೆ ಅವನದೇ ಯೋಜನೆ ಇತ್ತು. ಶ್ರೀಲ ಪ್ರಭುಪಾದರು ಮುಂದುವರಿಸಿದರು, ಕೃಷ್ಣನ ಯೋಜನೆಯನ್ನು ಅನುಸರಿಸಿ ವೃಂದಾವನವನ್ನು ಬಿಟ್ಟು ಹೋಗಿ ಅಮೆರಿಕದಲ್ಲಿ ಪ್ರಚಾರ ಮಾಡಿ ಆ ಬಳಿಕ ವೃಂದಾವನಕ್ಕೆ ಹಿಂತಿರುಗಿದ್ದರಿಂದ ನಾನು ವೃಂದಾವನದಲ್ಲಿ ಈ ಅದ್ಭುತವಾದ ಕೃಷ್ಣ ಬಲರಾಮ ದೇವಾಲಯವನ್ನು ಗಳಿಸಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಲ್ಲಿ ನೋಡ್ಬೋದು ಪ್ರಭುಪಾದರಿಗೆ ಆರೋಗ್ಯದಲ್ಲಿ ಅವರ ಒಂದು ರಿಟೈರ್ಡ್ ಲೈಫ್, ಆ ಸಮಯದಲ್ಲಿ ಅವರು ಕೃಷ್ಣ ಪ್ರಜ್ಞೆಯನ್ನ ಕಟ್ಬೇಕು ಅಂತ ಹೇಳಿ ಹೊರಟಿದ್ದಾಗ ಎಷ್ಟು ಅವರಿಗೆ ಆರೋಗ್ಯದಲ್ಲಿ ಕೂಡ ಏರುಪೇರು ಆಗ್ತದೆ. ಆದ್ರೂ ಅದನ್ನ ಮನಸ್ಸಿಗೆ ತಗೊಳ್ಳದೆ ಅವರು ಕೃಷ್ಣ ನೀನು ಆಡಿಸಿದಂತೆ ನಾನೊಂದು ಗೊಂಬೆ, ನೀನು ನನ್ನ ಸೂತ್ರಧಾರ ಅಂತ ಹೇಳ್ಕೊಂಡು ದೃಢ ಚಿತ್ತದಿಂದ ಅವರ ಗುರುಗಳ ಮಾತನ್ನ ಈಡೇರಿಸಿಕೊಡ್ಬೇಕು ಅಂತ ಹೇಳಿ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಅಲ್ಲಿ ತುಂಬಾ ಕಷ್ಟದಿಂದ ಅಲ್ಲಿ ಕೃಷ್ಣ ಪ್ರಜ್ಞೆ ಪ್ರಚಾರ ಮಾಡ್ಲಿಕ್ಕೆ ತೊಡಗ್ತಾರೆ. ಅಂತ ಒಂದು ನನ್ನ 70ನೇ ವಯಸ್ಸಿನಲ್ಲಿ ನಾನು ಭಾರತವನ್ನು ಬಿಟ್ಟು ಹೋಗಿ ಅನೇಕ ದೇವಾಲಯ ಸ್ಥಾಪಿಸ್ತೇನೆ ಅಂತ ಅವರಿಗೆ ಸಣ್ಣವರಿರುವಾಗ ಒಬ್ರು ಜ್ಯೋತಿಷಿ ಹೇಳಿರ್ತಾರಂತೆ. ಆ ಭವಿಷ್ಯವಾಣಿ ಅವರಿಗೆ ಚಿಕ್ಕ ಇರುವಾಗ ಅದು ಅರ್ಥ ಆಗಿರ್ಲಿಲ್ಲ. ಆದ್ರೆ ಈ ಏಜ್ ಅಲ್ಲಿ ಅವರು ಈಗ ಅದನ್ನ ಮಾಡ್ತಿರ್ಬೇಕಾದ್ರೆ ಅವರಿಗೆ ನೆನಪಿಗೆ ಬರ್ತದೆ, ಆ ಒಂದು ಜ್ಯೋತಿಷಿ ಹೇಳಿದ ಮಾತು ಕರೆಕ್ಟ್ ಆಗಿದೆ ಅಂತ ಹೇಳ್ಕೊಂಡು ಆ ರೀತಿ ಅವರು ಭಾರತಕ್ಕೆ ಹಿಂದಿರುಗಿದ ಬಗ್ಗೆ ತಮಗೆ ಪಶ್ಚಾತ್ತಾಪವಿದೆಯೇ ಅಂತ ಅವರ ಶಿಷ್ಯ ಒಬ್ರು ಕೇಳ್ತಾರೆ. ಅಂತ ಹೇಳಿದ್ರೆ ನಾನು ಇಲ್ಲ, ಇನ್ನು ಅಲ್ಲಿ ಇನ್ನ ಜಾಸ್ತಿ ನಾನು ಸಾಧನೆ ಮಾಡ್ಲಿಕ್ಕಿದೆ ಅಂತ ಹೇಳಿ. ಆದ್ರೂ ಕೃಷ್ಣ ನಾವೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಹೇಳಿದಾಗೆ ಭಗವಂತನ ಯೋಜನೆ ಬೇರೆ ಇರ್ತದೆ. ಆ ರೀತಿ ಯಾವ್ದು ಮಾಡಿದ್ರು ಭಗವಂತ ಒಳ್ಳೇದಕ್ಕೆ ಮಾಡ್ತಾರೆ ಅಂತ ಹೇಳ್ಕೊಂಡು ಅವರ ಈ ದೃಢ ಚಿತ್ತದಿಂದ ಅವರ ಒಂದು ಕೆಲಸ ಅವರು ಮುಂದುವರಿಸ್ತಾರೆ ಅಂತೇಳಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಹರೇ ಕೃಷ್ಣ. ಆಶಾ ಎಸ್ ಮಾತಾಜಿ ಓದಿ. ಆಶಾ ಮಾತಾಜಿ ಓದಿ. ಹರೇ ಕೃಷ್ಣ. ಅವರೆಲ್ಲದಿದ್ರೆ ಕಾಂತಮಣಿ ಮಾತಾಜಿ ಓದಿ. ಓದ್ಲಾ ಮಾತಾಜಿ? ಹರೇ ಕೃಷ್ಣ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಹರೇ ಓದಿ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಯಾರು? ಕಾಂತಮಣಿ. ಓದಿ ಮಾತಾಜಿ. ತಮಾಲ ಕೃಷ್ಣ ಹೇಳಿದರು, ತಮಗೆ ಸದಾ ವಿಜಯವೇ, ತಾವು ಸೋತಿದ್ದನ್ನು ನಾನು ಕಂಡೇ ಇಲ್ಲ. ಉದಾಹರಣೆಗೆ ಮುಂಬಯಿಯಲ್ಲಿ ಪರಿಸ್ಥಿತಿ ಅಸಾಧ್ಯವಾಗಿ ತೋರಿತ್ತು. ಶ್ರೀಲ ಪ್ರಭುಪಾದರು ಹೇಳಿದರು, ಹೌದು, ಅಲ್ಲಿ ಯಾರಿಗೂ ಆಸಕ್ತಿ ಇರಲಿಲ್ಲ. ಅಷ್ಟಾಗಿ ಅಲ್ಲಿ ಅಂತಹ ಬೃಹತ್ ಯೋಜನೆಯೊಂದು ಕಾರ್ಯರೂಪಕ್ಕೆ ಬಂದೀತೆಂದು ಯಾರೋ ತಾನೇ ಕಂಡಿದ್ದರು. ತಮಾಲ ಕೃಷ್ಣ ಹೇಳಿದರು, ತಾವು ಕಂಡಿದ್ದೀರಿ. ತಾವು ಮತ್ತು ರಾಮರಾಸ ವಿಹಾರಿ ಮುಂಬೈನ ಇಸ್ಕಾನ್ ದೇವಾಲಯದಲ್ಲಿರುವ ಕೃಷ್ಣನ ವಿಗ್ರಹ. ಏನೇ ಆಗಲಿ, ನಾನಂತೂ ದೃಢ ನಿಶ್ಚಯ ಮಾಡಿದ್ದೆ, ಅದರ ಬಗ್ಗೆ ಒಂದು ಪುಸ್ತಕ ರಚನೆಯಾಗಬೇಕು. ತಮಾಲ ಕೃಷ್ಣ ಹೇಳಿದರು. ಶ್ರೀಲ ಪ್ರಭುಪಾದರು ಸೇರಿಸಿದರು, ಅದು ಇತಿಹಾಸ, ಅದು ಬರೆಯಲು ತಕ್ಕದ್ದಾಗಿದೆ. ಹಾಗೆಯೇ ಮಾಯಾಪುರದ ಬಗ್ಗೆ ಸಹ. ಶ್ರೀಲ ಪ್ರಭುಪಾದ ಲೀಲಾಮೃತ ಈ ಪ್ರಸ್ತುತ ಸಂಪುಟವು ಮುಂಬೈ ಹಾಗೆಯೇ ಮಾಯಾಪುರ ಮತ್ತು ವೃಂದಾವನಗಳಲ್ಲಿ ಕೃಷ್ಣನಿಗಾಗಿ ಅದ್ಭುತ ದೇವಾಲಯಗಳನ್ನು ನಿರ್ಮಿಸಲು ನಡೆದ ಹೋರಾಟಗಳ ಬಗ್ಗೆ ಒಂದು ಪುಸ್ತಕ ರಚನೆಯಾಗಬೇಕೆಂಬ ಪ್ರಭುಪಾದರ ಆಸೆಯನ್ನು ಪೂರೈಸಿದರು. ಮಾಡಿದ ಒಂದು ಪ್ರಯತ್ನವಾಗಿದೆ. ಇದು ಬರೆಯಲು ಅರ್ಹವಾದ ಇತಿಹಾಸವಾಗಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಈ
ಈ ಕಾಂತಮಣಿ ಇತಿಹಾಸವು ಮಾತಾಜಿ ಓದಿ ಈ ಹಾ, ಪೇಜ್ ಇಡೀ ಓದ್ತಾ ಓದಿ. ಇದ್ದೀನಿ ಮಾತಾಜಿ, ಓದ್ತಾ ಹಾ. ಇದ್ದೀನಿ. ಈ ಇತಿಹಾಸವು ಶ್ರೀಲ ಪ್ರಭುಪಾದರ ಆತ್ಮೀಯ ಅನುಯಾಯಿಗಳಿಗೆ ಮಾತ್ರವಲ್ಲದೆ ಇಡೀ ಜಗತ್ತಿಗೆ ಹೇಳಲು ತಕ್ಕದ್ದಾಗಿದೆ. ಎಷ್ಟೆಂದರೂ ಮುಂಬೈ, ವೃಂದಾವನ ಮತ್ತು ಮಾಯಾಪುರಗಳಲ್ಲಿ 3 ಪ್ರಮುಖ ಇಸ್ಕಾನ್ ದೇವಾಲಯಗಳನ್ನು ಸ್ಥಾಪಿಸಲು ಶ್ರೀಲ ಪ್ರಭುಪಾದರು ಏನೆಲ್ಲ ಭಾರಿ ಅಡಚಣೆಗಳ ವಿರುದ್ಧ ಹೋರಾಡಿದ್ದು. ಎಲ್ಲೆಡೆಯ ಎಲ್ಲ ಜನರ ಹಿತಕ್ಕಾಗಿ ಶ್ರೀಲ ಪ್ರಭುಪಾದರಿಗೆ ದೇವಾಲಯವೆಂದರೆ ಕೇವಲ ಒಂದು ಕಟ್ಟಡ ಮಾತ್ರವಾಗಿರಲಿಲ್ಲ, ಬದಲಾಗಿ ಅತ್ಯುನ್ನತ ಶಿಕ್ಷಣ ಕೇಂದ್ರ ಮತ್ತು ದೇವ ವಿಜ್ಞಾನವನ್ನು ಕಲಿಸುವ ಸಂಸ್ಥೆಯಾಗಿತ್ತು. ಜನರು ತಮ್ಮ ಆಧ್ಯಾತ್ಮಿಕ ಗುರುತನ್ನು ತಿಳಿಯುವ ಆಸಕ್ತಿಯಿಲ್ಲದೆ ಭೌತಿಕ ಪ್ರಗತಿಯ ಹಿಂದೆ ಬಿದ್ದು ಹುಚ್ಚರಾಗಿರುವುದನ್ನು ಹಾಗೂ ತಮ್ಮ ಭೌತಿಕ ದೇಹಗಳೊಂದಿಗೆ ತಮ್ಮನ್ನು ಗುರುತಿಸಿಕೊಳ್ಳುವುದನ್ನು ಶ್ರೀಲ ಪ್ರಭುಪಾದರು ಕಂಡರು. ಆದ್ದರಿಂದ ಜನರನ್ನು ಜೀವನದ ದೈಹಿಕ ಕಲ್ಪನೆಯಿಂದ ಮುಕ್ತರನ್ನಾಗಿಸಲು ಆಧ್ಯಾತ್ಮಿಕ ಶಿಕ್ಷಣ ಮತ್ತು ಸಂಸ್ಕೃತಿಯ ಕೇಂದ್ರಗಳು ಅತ್ಯಗತ್ಯವಾಗಿದ್ದವು. ಶ್ರೀಲ ಹರೇ ಕೃಷ್ಣ. ಪ್ರಭುಪಾದರ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ಇಲ್ಲಿ ನಾವು ನೋಡ್ಬೋದು ಪ್ರಭುಪಾದರಂತವ್ರು ಅಂದ್ರೆ ಅವ್ರು ಮಾತ್ರ ಅಲ್ಲ, ಇದು ಈ ಒಂದು ಭಗವದ್ಗೀತೆ ಭಾಗವತಂ ಏನೇ ಇರ್ಲಿ ಕೇವಲ ಭಾರತಕ್ಕೆ ಸೀಮಿತ ಅಷ್ಟೇ ಅಲ್ಲ, ಇಡೀ ಪ್ರಪಂಚಾದ್ಯಂತ ಮಾನವ ಕುಲಕ್ಕೆ ಉದ್ಧಾರ ಮಾಡ್ಲಿಕ್ಕೆ ಇರುವಂತದ್ದು. ಅದನ್ನ ನಾನು ಹರಡ್ಲೇಬೇಕು ಅಂತ ಒಂದು ಒಂದು ಇದರಿಂದ ದೃಢ ಚಿತ್ತದಿಂದ ಇದನ್ನ ದೃಢ ಸಂಕಲ್ಪವನ್ನ ಮಾಡಿಕೊಂಡು ಅವರು ಶುರು ಮಾಡಿರ್ತಾರೆ. ಹಾಗೇನೆ ಈ ಪುಸ್ತಕದ ರಚನೆ ಆಗಬೇಕು ಅಂತ ತಮಾಲ ಕೃಷ್ಣ ಹೇಳ್ತಾರೆ. ಅದು ಒಂದು ಇತಿಹಾಸ, ಅದು ಬರೆಯಲು ತಕ್ಕದಾಗಿದೆ ಅಂತ ಹೇಳ್ತಾರೆ. ಅದೇ ರೀತಿ ಅಂದ್ರೆ ಇದು ಮುಂಬೈಯಲ್ಲಿ ಅವರು ಇದ್ ಮಾಡಿರೋದ್ ಬಗ್ಗೆ, ಅಂದ್ರೆ ಮುಂಬೈಯಲ್ಲಿ ಕೂಡ ಅವರು ಕೃಷ್ಣ ಒಂದು ಇಸ್ಕಾನ್ ಸ್ಥಾಪನೆ ಮಾಡ್ಬೇಕಾದ್ರೆ ಅಲ್ಲೂ ತುಂಬಾ ಕಷ್ಟಪಟ್ಟಿರ್ತಾರೆ, ಆ ಒಂದು ಜಾಗ ತಗೊಳ್ಬೇಕಾದ್ರೆ ಎಲ್ಲ. ಹಾಗಾಗಿ ಅವರು ಇದನ್ನ ಬರಿಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಮಾಯಾಪುರದ್ದು ಕೂಡ ಬರಿಬೇಕು ಅಂತ ಹೇಳ್ಕೊಂಡು ಶ್ರೀಲ ಪ್ರಭುಪಾದರು ಅದನ್ನ ಸೇರಿಸ್ತಾರೆ. ಹಾಗೆ ಈ ಒಂದು ಲೀಲಾಮೃತ ಈ ಪ್ರಸ್ತುತ ಸಂಪುಟ ಮುಂಬೈ ಹಾಗೆ ಮಾಯಾಪುರ ಮತ್ತು ವೃಂದಾವನಗಳಲ್ಲಿ ಕೂಡ ಕೃಷ್ಣನಿಗಾಗಿ ಅದ್ಭುತ ದೇವಾಲಯವನ್ನು ನಿರ್ಮಿಸಲು ನಡೆದ ಹೋರಾಟಗಳ ಬಗ್ಗೆ ಒಂದು ಪುಸ್ತಕ ರಚನೆ ಆಗಬೇಕು ಅಂತ ಹೇಳಿ ಪ್ರಭುಪಾದರ ಆಸೆಯನ್ನ ಪೂರೈಸಲು ಮಾಡಿದ ಒಂದು ಪ್ರಯತ್ನ ಅಂತ ಹೇಳ್ತಾರೆ. ಅಂದ್ರೆ ಒಂದೊಂದು ಹೆಜ್ಜೆ ಹೆಜ್ಜೆಗೂ ಎಷ್ಟು ಕಷ್ಟವನ್ನ ಅವ್ರು ಎದುರಿಸಿದ್ದಾರೆ ಅಂತ ಒಂದು ಇದನ್ನ ನಾವು ಅವರ ಕೊಟ್ಟ ತತ್ವವನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದೇ ರೀತಿ ಇನ್ನು ಮುಂದೆ ಕೂಡ ಆದಷ್ಟು ಜನರಿಗೆ ಕೃಷ್ಣ ಪ್ರಜ್ಞೆಯನ್ನ ನಾವು ಪ್ರಚಾರ ಮಾಡ್ಬೇಕು, ಇನ್ನು ಅನೇಕ ಜನರಿಗೆ ಇದರ ಒಂದು ಉಪಯೋಗ ಸಿಗ್ಬೇಕು ಅಂತ ಹೇಳ್ಕೊಂಡು ನಾವು ಇದರಿಂದ ತಿಳ್ಕೊಳ್ಬಹುದು. ಅದೇ ರೀತಿ ಈ ಇತಿಹಾಸ ಶ್ರೀಲ ಪ್ರಭುಪಾದರ ಆತ್ಮೀಯ ಅನುಯಾಯಿಗಳಿಗೆ ಮಾತ್ರವಲ್ಲದೆ ಇಡೀ ಜಗತ್ತಿಗೆ ಹೇಳಲು ತಕ್ಕದಾಗಿದೆ. ಅಂದ್ರೆ ಎಷ್ಟೊಂದು ಮುಂಬೈ, ವೃಂದಾವನ ಮತ್ತು ಮಾಯಾಪುರ 3 ಪ್ರಮುಖ ಇಸ್ಕಾನ್ ದೇವಾಲಯಗಳನ್ನು ಸ್ಥಾಪಿಸಲು ಶ್ರೀಲ ಪ್ರಭುಪಾದರು ಏನೆಲ್ಲ ಭಾರಿ ಅಡಚಣೆಗಳ ವಿರುದ್ಧ ಹೋರಾಡಿದ್ರು, ಎಲ್ಲೆಡೆ ಎಲ್ಲ ಜನರ ಹಿತಕ್ಕಾಗಿ ಅಂತ ಹೇಳಿದ್ರೆ ಅವ್ರಿಗೆ ಅವರು ಭಕ್ತರಾಗಿದ್ರು, ವೈಷ್ಣವ ಫ್ಯಾಮಿಲಿಯಲ್ಲಿ ಇದ್ರು. ಆದ್ರೆ ಎಲ್ಲರನ್ನು ಎಲ್ಲರ ಆತ್ಮಗಳನ್ನು ಕೂಡ ಉದ್ಧಾರ ಮಾಡ್ಬೇಕು ಎಂಬ ಒಂದು ಯೋಚನೆಯಿಂದ ಅವರು ಈ ರೀತಿ ಅದಕ್ಕೋಸ್ಕರ ತುಂಬಾ ಶ್ರಮ ಪಡ್ತಾರೆ. ಆ ರೀತಿ ಶ್ರೀಲ ಪ್ರಭುಪಾದರಿಗೆ ದೇವಾಲಯ ಎಂದರೆ ಕೇವಲ ಒಂದು ಕಟ್ಟಡ ಮಾತ್ರ ಆಗಿರ್ಲಿಲ್ಲ, ಬದಲಾಗಿ ಅತ್ಯುನ್ನತ ಶಿಕ್ಷಣ ಕೇಂದ್ರ ಅಂತ ಹೇಳಿದ್ರೆ ನಿಜವಾದ ಶಿಕ್ಷಣ, ಈ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳೋದು. ನಾವು ಎಷ್ಟೇ ಒಂದು ಭೌತಿಕದ ಶಿಕ್ಷಣ ಪಡ್ಕೊಂಡ್ರು ಕೂಡ ಅದು ಈ ದೇಹ ಅಂತ್ಯವಾಗುವವರೆಗೆ ಮಾತ್ರ ಪ್ರಯೋಜನ ಹೊರತು ಅದರಿಂದ ಏನು ಉಪಯೋಗ ಇಲ್ಲ. ಹಾಗಾಗಿ ಆಧ್ಯಾತ್ಮಿಕ ಶಿಕ್ಷಣ ಹೇಳುದು ನಿಜವಾದ ಜ್ಞಾನ, ಅದನ್ನ ನಾನು ಎಲ್ಲರಿಗೆ ಕೊಡ್ಬೇಕು ಅಂತ ಹೇಳ್ಕೊಂಡು ಜನರು ತಮ್ಮ ಆಧ್ಯಾತ್ಮಿಕ ಗುರುತನ್ನು ತಿಳಿಯುವ ಆಸಕ್ತಿ ಇಲ್ಲದೆ ಭೌತಿಕ ಪ್ರಗತಿಯ ಹಿಂದೆ ಬಿದ್ದು ಹುಚ್ಚರಾಗಿರುವುದು ಹಾಗೂ ನಮ್ಮ ಭೌತಿಕ ದೇಹಗಳೊಂದಿಗೆ ಗುರುತಿಸಿಕೊಂಡಿರುವುದು ಶ್ರೀಲ ಪ್ರಭುಪಾದರು ಕಂಡರು ಅಂತ ಹೇಳಿದ್ರೆ ಎಲ್ಲಿ ನೋಡಿದ್ರೆ ಕೂಡ ನಾವು ಸಹ ನೋಡ್ತೇವೆ. ಈ ಒಂದು ಭಗವದ್ಗೀತೆ ಕ್ಲಾಸಿಗೆ ಬನ್ನಿ ಹೇಳಿದ್ರೆ ಸಮಯ ಇಲ್ಲ ಹೇಳ್ತಾರೆ, ಅದೇ ಭೌತಿಕದ ವಿಷಯದಲ್ಲೇ ಮುಳುಗಿರ್ತಾರೆ. ಹಾಗಾಗಿ ಎಲ್ಲ ಕಡೆ ಇದೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಆ ಒಂದು ಭಗವಂತ ಕೊಟ್ಟ ಉನ್ನತ ಪ್ರಜ್ಞೆಯನ್ನು ನಮ್ಮ ದೇಹದ ಭಾವನೆ ಬಿಟ್ಟು ನಾವು ಆತ್ಮದ ಭಾವನೆಯಿಂದಿದ್ದು ನಮ್ಮ ಆತ್ಮರ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೋಸ್ಕರ ಅದನ್ನ ನಾವು ಈ ದೇಹವನ್ನ ಒಂದು ಉಪಯೋಗಿಸ್ಕೊಳ್ಬೇಕು. ದೇಹ ಒಂದು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕಿರುವ ಸಾಧನ. ಮನುಷ್ಯರಾಗಿ ಹುಟ್ಟೋದು ತುಂಬಾ ದುರ್ಲಭವಾದದ್ದು. ಅಂತ ಒಂದು ದುರ್ಲಭ ಮನುಷ್ಯ ಶರೀರವನ್ನ ನಾವು ಆತ್ಮ ಸಾಕ್ಷಾತ್ಕಾರದ ಎಡೆಗೆ ತಗೊಂಡು ಹೋಗ್ಬೇಕು ಅಂತ ಹೇಳ್ಕೊಂಡು ಅದನ್ನ ಎಲ್ಲರಿಗೂ ಮುಟ್ಟಿಸ್ಬೇಕು ಅಂತ ಹೇಳ್ಕೊಂಡು ಪ್ರಭುಪಾದರು ಅನೇಕ ಅಡಚಣೆಗಳು ಬಂದ್ರೆ ಕೂಡ ಅದನ್ನ ದೃಢ ಮನಸ್ಸಿನಿಂದ ಅದನ್ನ ಮುಂದುವರಿಸ್ತಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಮುಂದೆ ಓದಿ. ಪ್ರವೀಣ ಮಾತಾಜಿ ಓದಿ.
ಹರೇ ಕೃಷ್ಣ. ಮುರಾರಿ ಯಾರು ಇನ್ನೊಬ್ಬರು ಇದ್ದಾರೆ, ಪ್ರಭುಜಿ ಯಾರೋ ಒಬ್ರು ಇದ್ದಾರೆ, ಓದಿ. ಹರೇ ಮುರಾರಿ. ಕೃಷ್ಣ ಮಾತಾಜಿ, ನಾನು ಬಸ್ಸಲ್ಲಿ ಇದ್ದೇನೆ ಮಾತಾಜಿ, ಸಾರಿ ಮಾತಾಜಿ. ಓಕೆ. ಮುರಾರಿ ಪ್ರಭುಜಿ ಓದಿ. ಹರೇ ಕೃಷ್ಣ. ಸುನೀತಾ ಜೆ ಓದಿ. ಹರೇ ಕೃಷ್ಣ ಮಾತಾಜಿ, ನಾನು ಓದ್ಲಿ ಮಾತಾಜಿ? ನೀವು ಬೇಡ ಪ್ರಭುಜಿ, ಓದದಿದ್ದವರಿಗೆ ಒಂದು ಚಾನ್ಸ್ ಕೊಡ್ತಾ ಇದ್ದೇನೆ, ಮತ್ತೆ ಪುನಃ ಓಕೆ ಮಾತಾಜಿ, ಓಕೆ ಹರೇ ಕೃಷ್ಣ. ಓಕೆ, ಯಾರು ಓದದಿದ್ರೆ ನಾನೇ ಓದ್ತೇನೆ. ಶ್ರೀಲ ಪ್ರಭುಪಾದರ ಯೋಜನೆ ಹೀಗಿತ್ತು. ಭಾರತದ ಆಧ್ಯಾತ್ಮಿಕತೆ ಎಂಬ ಸಸಿಯನ್ನು ಪಶ್ಚಿಮ ದೇಶಗಳಲ್ಲಿ ನೆಡುವುದು, ಅಲ್ಲಿ ಅದು ಆರೋಗ್ಯದಿಂದ ಬೆಳೆದು ಗಿಡವಾದ ಬಳಿಕ ಅದನ್ನು ಅದರ ಜನ್ಮಭೂಮಿಗೆ ಹಿಂದಿರುಗಿಸುವುದು. ಏಕೆಂದರೆ ಭಾರತದಲ್ಲಿ ವೈದಿಕ ಸಂಸ್ಕೃತಿಯನ್ನು ತಪ್ಪಾಗಿ ಅರ್ಥೈಸುವ ಮಂದಿಯಿಂದ ಕೃಷ್ಣನ ಬೋಧನೆಗಳು ಗೊಂದಲಕ್ಕೊಳಗಾಗಿದ್ದವು. ಭಾರತದ ಸ್ವಂತ ಸಂಸ್ಕೃತಿಯ ಪುನರ್ಜೀವನಕ್ಕೋಸ್ಕರ ಅತಿ ಮುಖ್ಯವಾಗಿ ಎಲ್ಲರ ಹಿತಕ್ಕಾಗಿ ಕೃಷ್ಣ ಪ್ರಜ್ಞೆಯ ಅದ್ಭುತ ದೇವಾಲಯಗಳು ಇರಬೇಕೆಂದು ಶ್ರೀಲ ಪ್ರಭುಪಾದರು ಬಯಸಿದರು. ಹರಿಗೊಂದು ಗುಡಿ ಇರಲಿ ಎಂಬ ಈ ಕಥೆಯು ಹೇಳಲು ಅರ್ಹವಾಗಿದೆ ಎನ್ನಲು ಇನ್ನೊಂದು ಕಾರಣ. ಇದರ ಮೂಲಕ ನಾವು ಭಗವಂತನ ಪರಿಶುದ್ಧ ಭಕ್ತನೊಬ್ಬನ ಮನಸ್ಸು ಮತ್ತು ಕ್ರಿಯೆಗಳನ್ನು ತಿಳಿಯಬಹುದು. ಶ್ರೀಲ ಪ್ರಭುಪಾದರಂತಹ ಶ್ರೇಷ್ಠ ಸಕ್ತ ಭಕ್ತರೊಬ್ಬರನ್ನು ನಾವು ಅನುಕರಿಸುವ ನಿರೀಕ್ಷೆ ಇಟ್ಟುಕೊಳ್ಳುವುದು ಸಾಧ್ಯವಿಲ್ಲ. ಆದರೆ ಅವರ ಚಟುವಟಿಕೆಗಳ ಬಗ್ಗೆ ನಾವು ಈ ಸಂಪುಟದಲ್ಲಿ ಓದಿ ತಿಳಿಯಬಹುದು. ಅದು ನಮಗೆ ಸ್ಫೂರ್ತಿ ನೀಡುತ್ತವೆ ಮತ್ತು ದೃಢ ಸಂಕಲ್ಪ, ಸತತ ಪರಿಶ್ರಮ ಹಾಗೂ ತಾಳ್ಮೆಯ ಮೂಲಕ ಹೇಗೆ ನಾವು ಮರೆವಿಗೊಳಗಾದ ನಮ್ಮ ಕೃಷ್ಣ ಪ್ರಜ್ಞೆಯನ್ನು ಮತ್ತೆ ಗಳಿಸುವ ಮತ್ತು ಭಗವಂತನ ಪರಿಶುದ್ಧ ಭಕ್ತರಾಗುವ ನಮ್ಮ ಪ್ರಯತ್ನಗಳಲ್ಲಿ ಯಶಸ್ವಿಯಾಗಬಹುದು ಎಂಬುದನ್ನು ತೋರಿಸುತ್ತದೆ. ಈ ಇತಿಹಾಸವು ಬರೆಯಲು ಅರ್ಹವಾಗಿದೆ ಎನ್ನಲು ಇನ್ನೂ ಒಂದು ಕಾರಣವೆಂದರೆ ಶ್ರೀಲ ಪ್ರಭುಪಾದರ ಚಟುವಟಿಕೆಗಳ ಬಗ್ಗೆ ಕೇಳಿ ತಿಳಿಯುವುದು ಸಹಜವಾಗಿಯೇ ತುಂಬಾ ಹರ್ಷದಾಯಕವಾದ ಸಂಗತಿ. ಕೃಷ್ಣನ ಪರಿಶುದ್ಧ ಭಕ್ತನ ಚಟುವಟಿಕೆಗಳ ಬಗ್ಗೆ ಆಲಿಸುವುದು ಸ್ವತಃ ಕೃಷ್ಣನ ಬಗ್ಗೆ ಆಲಿಸಿದಷ್ಟೇ ಸಂತೋಷ ನೀಡುತ್ತದೆ ಮತ್ತು ಮನಸ್ಸನ್ನು ನಿರ್ಮಲಗೊಳಿಸುತ್ತದೆ. ಶ್ರೀಲ ಪ್ರಭುಪಾದರ ಲೀಲಾಮೃತವನ್ನು ಕೇವಲ ಓದಿ ಅದರ ಗುಣ ಗ್ರಹಿಸುವುದರ ಮೂಲಕ ನಾವು ನಮ್ಮ ಹೃದಯಗಳನ್ನು ನಿರ್ಮಲಗೊಳಿಸಿಕೊಳ್ಳುತ್ತೇವೆ ಮತ್ತು ಆಧ್ಯಾತ್ಮಿಕ ಜ್ಞಾನ ಉದಯದಲ್ಲಿ ಪ್ರಗತಿ ಹೊಂದುತ್ತೇವೆ. ಹರಿಗೊಂದು ಗುಡಿ ಇರಲಿ. ಮುಖ್ಯವಾಗಿ ಶ್ರೀಲ ಪ್ರಭುಪಾದರು ಭಾರತದಲ್ಲಿ 3 ಪ್ರಮುಖ ದೇವಾಲಯಗಳನ್ನು ಸ್ಥಾಪಿಸಿದ ಬಗ್ಗೆ ತನ್ನ ಗಮನವನ್ನು ಕೇಂದ್ರೀಕರಿಸಿದೆಯಾದರೂ ಈ ಸಂಪುಟವು ಮೊಳಕೆ ಒಡೆಯುತ್ತಿದ್ದ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ವಿಶ್ವಸಂಚಾರಿ ಮುಖಂಡನ ವೈವಿಧ್ಯಪೂರ್ಣವಾದ ಚಟುವಟಿಕೆಗಳನ್ನು ಸಹ ವರ್ಣಿಸುತ್ತದೆ. ಈ ಸರಣಿಯ ಹಿಂದಿನ ಸಂಪುಟಗಳಲ್ಲಿ ಹೇಳಿರುವಂತೆ ಶ್ರೀಲ ಪ್ರಭುಪಾದರು ಪ್ರತಿ ಭೂಖಂಡದಲ್ಲಿ, ಪ್ರತಿ ನಗರದಲ್ಲಿ, ಪ್ರತಿ ಪಟ್ಟಣ ಹಳ್ಳಿಯಲ್ಲೂ ಸಹ ಕೃಷ್ಣ ಪ್ರಜ್ಞಾ ಆಂದೋಲನವು ನಡೆಯಬೇಕೆಂದು ಬಯಸಿದರು. ಆದ್ದರಿಂದ ಶ್ರೀಲ ಪ್ರಭುಪಾದರು ಭಾರತದ ತಮ್ಮ 3 ಮುಖ್ಯ ಕೇಂದ್ರಗಳನ್ನು ಸ್ಥಾಪಿಸಿದನ್ನು ಈ ಪ್ರಸ್ತುತ ಸಂಪುಟವು ತನ್ನ ವಸ್ತುವಾಗಿ ಹೊಂದಿದೆಯಾದರೂ ಶ್ರೀಲ ಪ್ರಭುಪಾದರು ಕೃಷ್ಣನನ್ನು ಹಾಗೂ ಗುರು ಪರಂಪರೆಯನ್ನು ಲಾಸ್ ಏಂಜಲೀಸ್, ನೈರೋಬಿ, ನ್ಯೂಯಾರ್ಕ್, ಮೆಲ್ಬರ್ನ್, ಪ್ಯಾರಿಸ್ ಹೀಗೆ ಜಗತ್ತಿನಾದ್ಯಂತ ಸಕ್ರಿಯವಾಗಿ ಪ್ರತಿನಿಧಿಸಿದನ್ನು ಸಹ ಓದುಗರು ಇಲ್ಲಿ ಕಾಣುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಶ್ರೀಲ ಪ್ರಭುಪಾದರ ಯೋಜನೆ ಹೇಗಿತ್ತು. ಭಾರತದ ಆಧ್ಯಾತ್ಮಿಕತೆ ಎಂಬ ಸಸಿಯನ್ನು ಪಶ್ಚಿಮ ದೇಶಗಳಲ್ಲಿ ನೆಡುವುದು, ಅಲ್ಲಿ ಅದು ಆರೋಗ್ಯದಿಂದ ಬೆಳೆದು ಗಿಡವಾದ ಬಳಿಕ ಅದನ್ನು ಅವರ ಜನ್ಮಭೂಮಿಗೆ ಹಿಂದಿರುಗಿಸುವುದು. ಏಕೆಂದರೆ ಭಾರತದಲ್ಲಿ ವೈದಿಕ ಸಂಸ್ಕೃತಿಯನ್ನು ತಪ್ಪಾಗಿ ಅರ್ಥೈಸುವ ಮಂದಿಯಿಂದ ಕೃಷ್ಣನ ಬೋಧನೆಗಳು ಗೊಂದಲಕ್ಕೊಳಗಾಗಿದ್ದವು ಅಂತ ಹೇಳಿದ್ರೆ, ಒಬ್ರು ಸಂಗೀತ ಕಲಿಸ್ತಾರೆ, ಒಬ್ರು ಗುರುಗಳಿರ್ತಾರೆ. ಒಂದು ಸಣ್ಣ ಸ್ಟೋರಿ ನೆನಪಾಗ್ತದೆ. ಅವರು ಕ್ಲಾಸ್ ಎಲ್ಲರಿಗೆ ಫೀಸ್ 2,000 ಅಂತ ಹಾಕಿರ್ತಾರೆ ಸಂಗೀತ ಕಲಿಸ್ಬೇಕಾದ್ರೆ. ಆದ್ರೆ ಒಬ್ಬ ವಿದ್ಯಾರ್ಥಿ ಬರ್ತಾನೆ, ನಾನು ಆಲ್ರೆಡಿ ಕಲ್ತಿದ್ದೇನೆ ಪ್ರಭುಜಿ ಅಂತ ಹೇಳ್ತಾನೆ. ನನ್ಗೆ ಕಡಿಮೆ ಫೀಸ್ ತಗೊಳ್ಬೇಕು ಈ ಗುರುಜಿ ಅಂತ ಹೇಳ್ಕೊಂಡು ಆಲ್ರೆಡಿ ನಾನು ಸ್ವಲ್ಪ ಕಲ್ತಿದ್ದೇನೆ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಗುರುಗಳು ಅವನಿಗೆ 2,000 ಬದಲು 4,000 ಅಂತ ಹೇಳ್ತಾರೆ ಫೀಸ್. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅವನಿಗೆ ನಾನ್ ಕಲ್ತಿದ್ದೇನೆ ಅಂತ ಒಂದು ತಲೆಯಲ್ಲಿ ಇರ್ತದೆ. ಮತ್ತೆ ತಪ್ಪು ಇದೆಲ್ಲ ಏನಿರುತ್ತೆ ಅದನ್ನ ತೆಗೆದು ಮತ್ತೆ ಹೊಸದಾಗಿ ಕಲಿಸ್ಬೇಕಂದ್ರೆ ನಾವ್ ಯಾವಾಗ್ಲೂ ತಪ್ಪಿದ್ದನ್ನ ಬೇಗ ನಮ್ ತಲೆಗೆ ಹೋಗಿರತ್ತೆ. ಸರಿಯಾದದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ, ಒಬ್ರ ಸತ್ಯ ಹೇಳುದನ್ನ ಕೇಳುವುದಕ್ಕಿಂತ ಸುಳ್ಳು ಹೇಳುವುದನ್ನ ಕೇಳಲಿಕ್ಕೆ ನಮ್ಮ ಕಿವಿಗಳು ಇಚ್ಛೆ ಪಡ್ತೇವೆ. ಆ ರೀತಿ ತಪ್ಪನ್ನ ಬೇಗ ನಾವು ಗ್ರಹಿಸ್ತೇವೆ, ಅದೇ ಸರಿಯಾಗಿರೋದನ್ನ ಸ್ವಲ್ಪ ಲೇಟ್ ಆಗಿ ಆಗ್ತದೆ. ಅದೇ ರೀತಿ ಇಲ್ಲಿ ಕೂಡ ಕೃಷ್ಣ ಪ್ರಜ್ಞೆ ಭಾರತದ ಜನರಿಗೆ ಅಷ್ಟು ಒಂದು ಗಂಭೀರತೆಯಿಂದ ಅದನ್ನ ತಗೊಳ್ಳೋದಿಲ್ಲ. ಅದೇ ಪಾಶ್ಚಾತ್ಯರು ಎಷ್ಟು ಅವರು ಸಂಶೋಧನೆ ಮಾಡ್ತಾ ಇರ್ತಾರೆ,
ನಾವು ಯಾಕೆ ಇಲ್ಲಿ ಬಂದಿದ್ದೇವೆ, ಏನು ನಮ್ಮ ಉದ್ದೇಶ ಅಂತ ಹೇಳಿ ಅದರ ಬಗ್ಗೆ ರಿಸರ್ಚ್ ಮಾಡ್ಲಿಕ್ಕೆ ಭಾರತಕ್ಕೆಲ್ಲ ಬರ್ತಾರೆ. ಆಧ್ಯಾತ್ಮಿಕತೆ ಹೇಳುದು ಭಾರತದಲ್ಲಿ ಸಿಗ್ತದೆ ಅವರಿಗೆ, ಅದನ್ನ ತಿಳ್ಕೊಳ್ಳಿಕ್ಕೆ ಅವ್ರು ಬರ್ತಾರೆ ಇಂಡಿಯಾಕ್ಕೆ. ಆ ತರ ಅಲ್ಲಿಯವರಿಗೆ ನಾವು ಮೊದಲು ಇದನ್ನ ಕೊಟ್ರೆ ಅವರು ಅನುಸರಿಸಿದಾಗ ನಮ್ಮ ಭಾರತದ ಪ್ರಜೆಗಳಿಗೆ ಕೂಡ ಅದರಲ್ಲಿ ನಂಬಿಕೆ ಬರ್ತದೆ ಅಂತ ಹೇಳ್ಕೊಂಡು ಆ ರೀತಿ ಮೊದಲು ಆ ಕೃಷ್ಣ ಪ್ರಜ್ಞೆನ ಪಾಶ್ಚಾತ್ಯ ದೇಶದಲ್ಲಿ ಅವರು ಹರಡ್ಲಿಕ್ಕೆ ನೋಡ್ತಾರೆ. ಅದೇ ರೀತಿ ಹರಿಗೊಂದು ಗುಡಿ ಇರಲಿ ಎಂಬ ಈ ಕಥೆಯು ಹೇಳಲು ಅರ್ಹವಾಗಿದೆ ಎನ್ನಲು ಇನ್ನೊಂದು ಕಾರಣ ಅಂತ ಹೇಳಿದ್ರೆ, ಇದರ ಮೂಲಕ ನಾವು ಭಗವಂತನ ಪರಿಶುದ್ಧ ಭಕ್ತನೊಬ್ಬನ ಮನಸ್ಸು ಮತ್ತು ಕ್ರಿಯೆಯನ್ನು ತಿಳಿಯಬಹುದು. ಶ್ರೀಲ ಪ್ರಭುಪಾದರಂತ ಶ್ರೇಷ್ಠ ಶಕ್ತ ಭಕ್ತರೊಬ್ಬರು ನಾವು ಅನುಕರಿಸುವ ನಿರೀಕ್ಷೆ ನಿರೀಕ್ಷೆ ಇಟ್ಟುಕೊಳ್ಳುವುದು ಸಾಧ್ಯ ಇಲ್ಲ. ಅಂದ್ರೆ ಇಲ್ಲಿ ನಾವು ಸತತ ಪರಿಶ್ರಮ ಹಾಗೂ ತಾಳ್ಮೆಯ ಮೂಲಕ ಹೇಗೆ ನಾವು ಮರವಿಗೊಳಗಾದ ನಮ್ಮ ಕೃಷ್ಣ ಪ್ರಜ್ಞೆಯನ್ನು ಮತ್ತೆ ಗಳಿಸುವ ಮತ್ತು ಭಗವಂತನ ಪರಿಶುದ್ಧ ಭಕ್ತರಾಗುವ ನಮ್ಮ ಪ್ರಯತ್ನಗಳಲ್ಲಿ ಯಶಸ್ವಿ ಆಗಬಹುದು ಎಂದು ತೋರಿಸ್ತದೆ. ಅಂತ ಹೇಳಿದ್ರೆ ಎಲ್ಲರಲ್ಲಿ ಕೂಡ ಕೃಷ್ಣ ಪ್ರಜ್ಞೆ ಅಂತ ಹೇಳುದು ಇದೆ, ಆದ್ರೆ ಅದು ಸುಪ್ತಾವಸ್ಥೆಯಲ್ಲಿದೆ. ಅದು ಜಾಗೃತಾವಸ್ಥೆಗೆ ಬರ್ಬೇಕಾದ್ರೆ ಅದನ್ನ ಮತ್ತೆ ನಮ್ಮ ಹೃದಯ ಪರಿಶುದ್ಧ ಆಗ್ಬೇಕು. ಹೃದಯ ಪರಿಶುದ್ಧ ಆಗ್ಬೇಕಾದ್ರೆ ಭಗವಂತನ ಬಗ್ಗೆ ನಾವು ಶ್ರವಣ ಮಾಡ್ಬೇಕು. ಆ ಶ್ರವಣದ ಮೂಲಕ ನಮ್ಮ ಕೋಟ್ಯಾಂತರ ಜನ್ಮಗಳಿಂದ ಅಂಟಿಕೊಂಡ ಆ ಕಲ್ಮಶ ಎಲ್ಲ ನಾಶ ಆಗಿ ನಮ್ಮ ಹೃದಯ ಪರಿಶುದ್ಧ ಆದಾಗ ಒಳಗಿರುವ ಭಗವಂತ ನಮ್ಗೆ ಚೈತ್ಯ ಗುರುವಾಗಿ ನಮ್ಗೆ ಇದು ಮಾರ್ಗದರ್ಶನ ಕೊಡುವುದನ್ನ ನಾವು ಅನುಭವಿಸ್ಕೊಳ್ಕೋಬಹುದು. ಅದಕ್ಕೆ ಭಾಗವತಮಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ಶೃಣ್ವತಾಂ ಸ್ವಕತಃ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ಥೋ ಹಿ ಅಭದ್ರಾಣಿ ವಿದುನೋತಿ ಸುಹೃತ್ ಸತಾಂ ಅಂತ ಹೇಳ್ಕೊಂಡು. ಹಾಗೆ ನಷ್ಟ ಪ್ರಾಯೇಶು ಅಭದ್ರೇಶು ನಿತ್ಯಂ ಭಾಗವತ ಸೇವೆಯ ಭಗವತ್ಯುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಆ ರೀತಿ ಭಗವಂತನ ಬಗ್ಗೆ ನಾವು ಕೇಳಿದಾಗ ನಮ್ಮಲ್ಲಿ ನೈಷ್ಟಿಕಿ ಭಕ್ತಿ ಅಂದ್ರೆ ನಿಷ್ಠೆ, ಭಕ್ತಿಯಲ್ಲಿ ಒಂದು ನಿಷ್ಠೆ ಅಂತ ಬರುತ್ತೆ. ಆಗ ಹೃದಯದ ಕಲ್ಮಶ ಎಲ್ಲ ನಾಶವಾಗಿ ನಿಷ್ಠೆ ಭಕ್ತಿಯಲ್ಲಿ ನಮ್ಗೆ ನಿಷ್ಠೆ ಬರ್ತದೆ ಅಂತ ಹೇಳ್ಕೊಂಡು ಆ ರೀತಿ ಭಗವತ್ ಪ್ರಜ್ಞೆಯನ್ನ ಮೂಡಿಸ್ಲಿಕ್ಕೆ ಅದು ಸಹಾಯ ಆಗ್ತದೆ ಅಂತ ಹೇಳ್ಕೊಂಡು. ಹಾಗಾಗಿ ಪ್ರಭುಪಾದರು ಕೃಷ್ಣನ ಪರಿಶುದ್ಧ ಭಕ್ತನ ಚಟುವಟಿಕೆಗಳ ಬಗ್ಗೆ ಆಲಿಸುವುದು ಸ್ವತಃ ಕೃಷ್ಣನ ಬಗ್ಗೆ ಆಲಿಸಿದಷ್ಟೇ ಸಂತೋಷ ನೀಡುತ್ತದೆ. ಅದೇ ರೀತಿ ಪ್ರಭುಪಾದರಂತ ಶುದ್ಧ ಭಕ್ತರ ಬಗ್ಗೆ ನಾವು ತಿಳ್ಕೊಂಡಾಗ ಕೃಷ್ಣನ ಬಗ್ಗೆ ಆಲಿಸಿದಷ್ಟೇ ಸಂತೋಷ ಕೊಡ್ತದೆ ಅಂತ ಹೇಳಿ ಹೇಳ್ತಾರೆ ಮತ್ತು ಮನಸ್ಸನ್ನ ನಿರ್ಮಲಗೊಳಿಸುತ್ತದೆ. ಪ್ರಭುಪಾದ ಲೀಲಾಮೃತವನ್ನು ಕೇವಲ ಓದಿ ಅದರ ಗುಣ ಗ್ರಹಿಸುವುದರ ಮೂಲಕ ನಮ್ಮ ಹೃದಯ ನಿರ್ಮಲಗೊಳಿಸುತ್ತೇವೆ ಅಂತ ಹೇಳಿದ್ರೆ, ಈಗ ಇಲ್ಲಿವರೆಗೆ ನಮ್ಗೇನು ತುಂಬಾ ಕಷ್ಟ, ಮನೆಯಲ್ಲಿ ನಮ್ಗೆ ಅದಕ್ಕೆ ಸಪೋರ್ಟ್ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರೆ, ಪ್ರಭುಪಾದರು ಈ ಒಂದು ಕೃಷ್ಣ ಪ್ರಜ್ಞೆಯನ್ನ ಕಟ್ಲಿಕ್ಕೆ ಪಟ್ಟ ಕಷ್ಟ ನೋಡಿದ್ರೆ ನಮ್ದು ಏನು ಅಲ್ಲ ಅಂತ ಹೇಳ್ಕೊಂಡು ಅರ್ಥ ಆಗ್ತದೆ. ಆ ರೀತಿ ಆಧ್ಯಾತ್ಮಿಕ ಪ್ರಗತಿ ಮಾಡ್ಲಿಕ್ಕೆ ನಮ್ಗೆ ಇದು ಕೂಡ ಸಹಾಯ ಮಾಡ್ತದೆ ಅಂತ ಹೇಳ್ಕೊಂಡು. ಹಾಗೆ ಇಲ್ಲಿ ಈ ಸರಣಿಯ ಹಿಂದಿನ ಪುಟಗಳಲ್ಲಿ ಹೇಳಿರುವಂತೆ ಶ್ರೀಲ ಪ್ರಭುಪಾದರು ಪ್ರತಿ ಭೂಖಂಡದಲ್ಲಿ, ಪ್ರತಿ ನಗರದಲ್ಲಿ, ಪ್ರತಿ ಪಟ್ಟಣ ಹಳ್ಳಿಯಲ್ಲಿ ಸಹ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ನಡೆಯಬೇಕೆಂದು ಬಯಸಿದರು ಅಂತ ಹೇಳಿದ್ರೆ ಎಲ್ಲರಿಗೆ ಸಹ ಸಿಗ್ಬೇಕು. ಈಗ ಕೆಲವರು ಅವರಿಗೆ ಮಾತ್ರ ಗೊತ್ತಾದ್ರೆ ಸಾಕು ಆ ರೀತಿ ಇರ್ಬೋದು, ಆದ್ರೆ ಶುದ್ಧ ಭಕ್ತರು ಏನಂತ ಹೇಳಿದ್ರೆ ಅವರು ಉದ್ಧಾರ ಆಗ್ಬೇಕು, ಬಾಕಿಯವರನ್ನು ಕೂಡ ಉದ್ಧಾರ ಮಾಡ್ಬೇಕು ಅಂತ ಆ ಒಂದು ಶುದ್ಧ ಭಕ್ತರ ಒಂದು ಲಕ್ಷಣ ಆ ರೀತಿ ಇರ್ತದೆ. ಹಾಗೆ ಶ್ರೀಲ ಪ್ರಭುಪಾದರು ಭಾರತದ ತಮ್ಮ 3 ಮುಖ್ಯ ಕೇಂದ್ರಗಳನ್ನು ಸ್ಥಾಪಿಸಿದನು ಈ ಪ್ರಸ್ತುತ ಸಂಪುಟವು ತನ್ನ ವಸ್ತುವಾಗಿ ಹೊಂದಿದೆ ಅಂತ ಹೇಳಿದ್ರೆ, ಇಲ್ಲಿ ಮಾಯಾಪುರ, ಮುಂಬೈ ಮತ್ತೆ ವೃಂದಾವನದಲ್ಲಿ ಆ ಒಂದು ಕೃಷ್ಣ ಪ್ರಜ್ಞಾ ಒಂದು ಇಸ್ಕಾನ್ ಟೆಂಪಲ್ ಅನ್ನ ಕಟ್ಲಿಕ್ಕೆ ಅವರು ಪಟ್ಟ ಶ್ರಮದ ಬಗ್ಗೆ ಈ ಒಂದು ಹೊತ್ತಿಗೆ ನಮ್ಗೆ ತಿಳಿಸ್ಕೊಡ್ತಾ ಇದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಮುಂದೆ ಶ್ರೀಲ ಪ್ರಭುಪಾದರು ಭಾರತದ ಇದಾದ್ಮೇಲೆ ಕೃಷ್ಣನನ್ನು ಹಾಗೂ ಗುರು ಪರಂಪರೆಯನ್ನು ಲಾಸ್ ಏಂಜಲೀಸ್, ನೈರೋಬಿ, ನ್ಯೂಯಾರ್ಕ್, ಮೆಲ್ಬೋರ್ನ್, ಪ್ಯಾರಿಸ್ ಹೀಗೆ ಜಗತ್ತಿನಾದ್ಯಂತ ಸಕ್ರಿಯವಾಗಿ ಪ್ರತಿನಿಧಿಸಿದನ್ನು ಸಹ ಓದುಗರು ಇಲ್ಲಿ ಕಾಣಬಹುದು. ಅಂದ್ರೆ ಪಾಶ್ಚಾತ್ಯ ದೇಶದಲ್ಲಿ ಎಲ್ಲೆಲ್ಲ ಅತ್ಯಂತ ಸುಂದರವಾದ ಕೃಷ್ಣ ಇದು ಇಸ್ಕಾನ್ ದೇವಾಲಯವನ್ನ ಕಟ್ಟಿರೋದು, ಅದರ ಬಗ್ಗೆ ಕೂಡ ನಮ್ಗೆ ಈ ಒಂದು ಹೊತ್ತಿಗೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕಿದ್ದೇವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾ ಆರ್ ಕೋಡಿಕಲ್ ಓದ್ತೀರಾ? ಅಧ್ಯಾಯ 1, ಆ ಜಮೀನು ನಿಮ್ಮದು. ಓದ್ತೇನೆ ಮಾತಾಜಿ. ಮಾತಾಜಿ ನನ್ನ ಹೆಸರೇನಾರ ಕರೆದ್ರ? ಗೀತಾ ಎಂ ಅಂತ. ಗೀತಾ ಆರ್ ಕೋಡಿಕಲ್. ಆ ಜಮೀನು ನಿಮ್ಮದು. ಕೇಳ್ತದ ಮಾತಾಜಿ? ಕೇಳ್ತದೆ ಕೇಳ್ತಾ ಇದೆ. ಕಲ್ಕತ್ತಾ, ಮಾರ್ಚ್ 1971 ನವರಾತ್ರಿ. ಶ್ರೀಲ ಪ್ರಭುಪಾದರು ತಮ್ಮ ತಗ್ಗಾದ ಇಳಿ ಮೇಜಿನ ಹಿಂದೆ ಮೆತ್ತೆಯ ಮೇಲೆ ಕುಳಿತಿದ್ದರು. ಇಡೀ ಕಟ್ಟಡಕ್ಕೆ ಅವರ ಕೊಠಡಿಯಲ್ಲಿ ಮಾತ್ರ ಬೆಳಕಿತ್ತು. ಉಳಿದ ಎಲ್ಲ ಭಕ್ತರು ನಿದ್ರೆಯಲ್ಲಿದ್ದರು.
ಮೇಜಿನ ಮೇಲೆ ಒಂದು ಡಿಕ್ಟೋಫೋನ್ ಮತ್ತು ಬಂಗಾಳಿ ವ್ಯಾಖ್ಯಾನವಿದ್ದ ಶ್ರೀಮದ್ ಭಾಗವತದ ಒಂದು ಸಂಪುಟ ಇದ್ದವು. ಶ್ರೀಲ ಪ್ರಭುಪಾದರ ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿಯವರ ಚೌಕಟ್ಟು ಹಾಕಿದ ಚಿಕ್ಕ ಚಿತ್ರವೊಂದನ್ನು ಗುಲಾಬಿ ಮತ್ತು ಸೇವಂತಿಗೆಗಳ 2 ಹೂದಾನಿಗಳ ನಡುವೆ ಇರಿಸಲಾಗಿತ್ತು. ಇಳಿ ಮೇಜಿನಿಂದ ಆಚೆಗೆ ನೆಲದ ಮೇಲೆ ಒಂದು ವಿಶಾಲವಾದ ಚಾಪೆ ಇತ್ತು. ಅದರ ಮೇಲೆ ಬಿಳಿ ಬಟ್ಟೆಯನ್ನು ಹಾಸಲಾಗಿತ್ತು. ಕೆಲವು ಗಂಟೆಗಳ ಹಿಂದೆ ಅದರ ಮೇಲೆ ಭಕ್ತರು ಮತ್ತು ಅತಿಥಿಗಳು ಕುಳಿತಿದ್ದರು. ಆದರೆ ಇದೀಗ ಪ್ರಭುಪಾದರು ಒಬ್ಬಂಟಿಯಾಗಿದ್ದರು. ಅವರು ಸಾಮಾನ್ಯವಾಗಿ ರಾತ್ರಿ 10 ಗಂಟೆಗೆ ಮಲಗಿ 3-4 ಗಂಟೆಗಳ ತರುವಾಯ ಅನುವಾದದ ಕೆಲಸಕ್ಕಾಗಿ ಏಳುತ್ತಿದ್ದರು. ಈ ರಾತ್ರಿ ಅವರು ಮಲಗಿರಲಿಲ್ಲ. ಭಾಗವತವು ಮುಚ್ಚಿತ್ತು ಮತ್ತು ಡಿಕ್ಟೋಫೋನು ಹೊದಿಕೆ ಹೊದ್ದು ಕೂತಿತ್ತು. ಅವರ ತಮ್ಮ ಶಿಷ್ಯರಲ್ಲಿ ಒಬ್ಬರಾದ ತಮಾಲಕೃಷ್ಣ ಮತ್ತು ಬಲಿಮರ್ದನರನ್ನು ಮಾಯಾಪುರಕ್ಕೆ ಜಮೀನನ್ನು ಕೊಳ್ಳಲು ಕಳಿಸಿದ್ದರು. 6 ದಿನಗಳು ಕಳೆದಿದ್ದವು. ಆದರೂ ಅವರು ಹಿಂತಿರುಗಲಿಲ್ಲ ಅಥವಾ ಸುದ್ದಿಯನ್ನೂ ಕಳಿಸಲಿಲ್ಲ. ವ್ಯಾಪಾರ ಮುಗಿಯುವ ತನಕ ಹಿಂತಿರುಗಬಾರದೆಂದು ಪ್ರಭುಪಾದರವರಿಗೆ ಹೇಳಿದ್ದರು. ಆದರೆ 6 ದಿನಗಳೆಂದರೆ ಸಾಕಷ್ಟು ಕಾಲಾವಕಾಶವೇ ಆಗಿತ್ತು. ಹೀಗಾಗಿ ತಮ್ಮ ಶಿಷ್ಯರಿಬ್ಬರ ಬಗೆಗೆ ಅವಿರತ ಆಲೋಚನೆಯಲ್ಲಿ ಅವರು ಆತಂಕಗೊಂಡಿದ್ದರು. ಮೇಲುಗಾಳಿ ಬೀಸಿ ತೆರೆದಿದ್ದ ಕಿಟಕಿಯಿಂದ ಬೇವಿನ ಮರಗಳ ಸುಗಂಧವನ್ನು ಹೊತ್ತು ತಂದಿತು. ಇರುಳು ತಂಪಾಗತೊಡಗಿತ್ತು. ಪ್ರಭುಪಾದರು ತಮ್ಮ ಹೆಗಲ ಮೇಲೆ ತೆಳುವಾದ ಚಾದರವೊಂದನ್ನು ಹೊದ್ದಿದ್ದರು. ಬಿಳಿ ದಿಂಬಿಗೆ ಹೊರಗಿ ಆಲೋಚನಾ ಲೀನರಾಗಿದ್ದರು. ಮೇಲೆ ಮಾಡಬೇಕು. ಅವರಿಗೆ ತಮ್ಮ ಕೊಠಡಿಯ ಪರಿಚಿತ ದೃಶ್ಯಗಳ ಕಡೆ ಅಷ್ಟಾಗಿ ಗಮನವಿರಲಿಲ್ಲ. ಅವರ ಬದಿಗೆ ಒಂದು ಮಣ್ಣಿನ ಕುಡಿಕೆಯಲ್ಲಿ ಕುಡಿಯುವ ನೀರಿತ್ತು ಮತ್ತು ಒಂದು ಚಿಕ್ಕ ಮರದ ಪೀಠದ ಮೇಲೆ ತುಳಸಿ ಗಿಡವಿದ್ದ ಕುಂಡವಿತ್ತು. ಹಗಲು ರಾತ್ರಿ ಬಹುಪಾಲು ಸಮಯ ನಿಂತು ಹೋಗಿದ್ದ ವಿದ್ಯುತ್ ಸರಬರಾಜು ಈಗ ಹಿಂತಿರುಗಿತ್ತು. ನೆತ್ತಿಯ ಮೇಲಿದ್ದ ವಿದ್ಯುತ್ ದೀಪದ ಸುತ್ತ ಚಿಟ್ಟೆ ಮತ್ತಿತರ ಕೀಟಗಳು ಹಾರಾಡುತ್ತಿದ್ದವು. ಹಲ್ಲಿಯೊಂದು ಸೂರಿನಲ್ಲಿ ಲೊಚಗುಟ್ಟುತ್ತಿತ್ತು ಮತ್ತು ಆಗಾಗ ಕೀಟವೊಂದನ್ನು ಹಿಡಿಯಲು ದೀಪದ ಬಳಿಗೆ ಧಾವಿಸುತ್ತಿತ್ತು. ತಮಾಲಕೃಷ್ಣ ಮತ್ತು ಬಲಿಮರ್ದನರು ಏಕಿಷ್ಟು ತಡ ಮಾಡಿದ್ದಾರೆ? ಅದು ಕೇವಲ 6 ದಿನಗಳ ಪ್ರತೀಕ್ಷೆ ಮಾತ್ರವಾಗಿರಲಿಲ್ಲ. ವರ್ಷಾನುಗಟ್ಟಲೆಯಿಂದ ಪ್ರಭುಪಾದರು ಮಾಯಾಪುರದಲ್ಲಿ ಜಮೀನು ಪಡೆಯಲು ಯತ್ನಿಸುತ್ತಿದ್ದರು. ಈ ಬಾರಿ ಅವಕಾಶ ಉಜ್ವಲವಾಗಿತ್ತು. ಅವರು ತಮಾಲಕೃಷ್ಣ ಮತ್ತು ಬಲಿಮರ್ದನರಿಗೆ ಸ್ಪಷ್ಟವಾದ ಆದೇಶಗಳನ್ನು ನೀಡಿದ್ದರು. ಈ ವೇಳೆಗೆ ಅವರು ವಾಪಸ್ ಬಂದಿರಬೇಕಿತ್ತು. ಇಷ್ಟು ತಡವಾಗಿದೆ ಅಂದರೆ ಏನೋ ತೊಡಕು ಎದುರಾಗಿರಬೇಕು ಅಥವಾ ಅಪಾಯವೂ ಸಹ. ಅವರು ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವರು ಕೊಳ್ಳಲು ಯತ್ನಿಸುತ್ತಿದ್ದು ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಳಕ್ಕೆ 1 ಮೈಲಿಗೂ ಹತ್ತಿರದಲ್ಲಿ ಭಕ್ತಿ ಸಿದ್ಧಾಂತ ರಸ್ತೆಯಲ್ಲಿದ್ದ 80 ಬಿಘಗಳ ಜಮೀನನ್ನು ಅವರ ಒಡೆಯರಾಗಿದ್ದ ಮುಸಲ್ಮಾನ್ ರೈತರಾದ ಶೇಖ್ ಸಹೋದರರು ಅದಕ್ಕೆ ಭಾರಿ ಬೆಲೆಯನ್ನು ಕೇಳುತ್ತಿದ್ದರು. ನವದ್ವೀಪದ ಪರಿಚಯವಿದ್ದ ಕಲ್ಕತ್ತಾದ ವಕೀಲರೊಬ್ಬರು ಇತ್ತೀಚೆಗಷ್ಟೇ ಒಂದು ನ್ಯಾಯಯುತವಾದ ಬೆಲೆಗೆ ವ್ಯಾಪಾರ ಕುದುರಿಸುವಲ್ಲಿ ಯಶಸ್ವಿಯಾಗಿದ್ದರು. ಶೇಖ್ ಸಹೋದರರು 14,500 ರೂಪಾಯಿಗಳಿಗೆ ಒಪ್ಪಿದ್ದರು. ಪ್ರಭುಪಾದರು ಕೃಷ್ಣನಗರದ ತಮ್ಮ ಬ್ಯಾಂಕಿನಿಂದ ಹಣವನ್ನು ತೆಗೆಯಲು ಶಿಷ್ಯರಿಗೆ ಅಧಿಕಾರ ವಹಿಸಿಕೊಟ್ಟಿದ್ದರು. ಹೀಗೆ ತಮಾಲಕೃಷ್ಣ ಮತ್ತು ಬಲಿಮರ್ದನರು ಮಾಯಾಪುರಕ್ಕೆ ಹೋಗಿದ್ದರು. ಪ್ರಭುಪಾದರು ತಮ್ಮ ವ್ಯವಹಾರಗಳನ್ನು ನಿರ್ವಹಿಸುತ್ತಾ ಕಲ್ಕತ್ತಾದಲ್ಲಿ ಉಳಿದಿದ್ದರು. ಆದರೆ ಮಾಯಾಪುರದಲ್ಲಿ ತಮ್ಮ ಶಿಷ್ಯರ ಚಟುವಟಿಕೆಗಳ ಬಗೆಗೆ ಅವರ ಆಲೋಚನೆಗಳು ಸತತವಾಗಿ ಸಾಗುತ್ತಲೇ ಇದ್ದವು. ಶಿಷ್ಯರು ಕೈಗೊಂಡಿದ್ದ ಕೆಲಸವು ಪ್ರಭುಪಾದರಿಗೆ ಮುಖ್ಯವಾದದ್ದಾಗಿತ್ತು. ಆದ್ದರಿಂದ ಸ್ವತಃ ಅವರ ಬಗೆಗೆ ಕಾಳಜಿ ವಹಿಸುವುದರ ಮೂಲಕ ಆಶೀರ್ವದಿಸುತ್ತಾ ಪ್ರಭುಪಾದರು ಆ ಶಿಷ್ಯರನ್ನು ತಮ್ಮ ಮನದಲ್ಲೇ ನೆಲೆಗೊಳಿಸಿಕೊಂಡಿದ್ದರು. ಪ್ರಭುಪಾದರು ಮಾಯಾಪುರದಲ್ಲಿ ಇಸ್ಕಾನ್ ಕೇಂದ್ರವನ್ನು ಸ್ಥಾಪಿಸಲು ಬಯಸಿದ್ದರು. ವರ್ಷಗಳು ಕಳೆದಂತೆ ಅವರ ಚಳುವಳಿಯೂ ವ್ಯಾಪಕಗೊಂಡಂತೆಲ್ಲ ಅವರ ಈ ಆಸೆಯೂ ಬಲಗೊಳ್ಳತೊಡಗಿತು. ಅವರು ಮಾಯಾಪುರಕ್ಕೆ ಸುಲಭವಾಗಿ ಭೇಟಿ ನೀಡಬಹುದಿತ್ತು ಅಥವಾ ಅಲ್ಲಿ ನೆಲೆಸಬಹುದಿತ್ತು. ಅದೇನು ಸಮಸ್ಯೆಯಾಗಿರಲಿಲ್ಲ. ಆದರೆ ಅವರ ಶಿಷ್ಯರಿಗಾಗಿ ಒಂದು ಸ್ಥಳ ಬೇಕಾಗಿತ್ತು. ಅವರ ಗುರುಗಳು ಅವರಿಗೆ ಅವರಿಗೆ ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಚಾರ ಮಾಡಲು ಆದೇಶಿಸಿದ್ದರು. ಇದೀಗ ಅವರು ಕೃಷ್ಣ ಪ್ರಜ್ಞಾ ಸಂಘದ ಯಶಸ್ವಿ
ಯಶಸ್ವಿಯಿಂದಾಗಿ ಪಾಶ್ಚಿಮಾತ್ಯ ವೈಷ್ಣವರಿಗೆ ಮಾಯಾಪುರದಲ್ಲಿ ವಾಸಿಸಲು, ಪೂಜಿಸಲು ಮತ್ತು ಪುಣ್ಯಧಾಮದ ಅಪಾರ ಲಾಭ ಪಡೆಯಲು ಒಂದು ಕೇಂದ್ರದ ಅಗತ್ಯವಿತ್ತು. ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಮಾಯಾಪುರದ ಪ್ರಾಮುಖ್ಯತೆ ಬಗೆಗೆ ಒತ್ತಿ ಹೇಳಿದ್ದರು ಮತ್ತು ಅವರು ಕೆಲವು ಸನ್ಯಾಸಿ ಶಿಷ್ಯರು ಈಗಾಗಲೇ ಅಲ್ಲಿ ದೇವಾಲಯಗಳನ್ನು ಹೊಂದಿದ್ದರು ಅಂದ ಮೇಲೆ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘವು ಸಹ ಏಕೆ ಮಾಯಾಪುರದ ಆಶ್ರಯ ಪಡೆಯಬಾರದು? ಹುಟ್ಟಿದಾರಭ್ಯ ಪ್ರಭುಪಾದರಿಗೆ ಚೈತನ್ಯ ಮಹಾಪ್ರಭುಗಳ ಹಾಗೂ ಅವರ ಧಾಮವಾದ ಮಾಯಾಪುರದ ಪ್ರಾಮುಖ್ಯತೆ ಅರಿವಿತ್ತು. ಅವರು ಬೆಳೆದಿದ್ದು ಕಲ್ಕತ್ತಾದಲ್ಲಿ. ಅಲ್ಲಿ ಪ್ರತಿಯೊಬ್ಬರಿಗೂ ಚೈತನ್ಯರ ಬಗೆಗೆ ತಿಳಿದಿತ್ತು. ಪ್ರಭುಪಾದರ ತಂದೆ ಗೌರಮೋಹನ್ ಡೇ ಅವರು ಚೈತನ್ಯ ಪ್ರಭುಗಳ ಪರಿಶುದ್ಧ ಭಕ್ತರಾಗಿದ್ದರು. ಆದ್ದರಿಂದ ಪ್ರಭುಪಾದರು ಬಾಲ್ಯದಿಂದಲೂ ಗೌರನಿತಾಯ್ ಮತ್ತು ಗೌಡ ಭೂಮಿಯಲ್ಲಿ ಅವರ ಲೀಲೆಗಳನ್ನು ಕುರಿತು ಬಂಗಾಳಿ ಗೀತೆಗಳನ್ನು ಹಾಡುತ್ತಿದ್ದರು. 1922ರಲ್ಲಿ ಕಲ್ಕತ್ತಾದಲ್ಲಿ ತಮ್ಮ ಗುರುಗಳನ್ನು ಭೇಟಿಯಾದ ಬಳಿಕ ವಿಶೇಷವಾಗಿ ಪ್ರಭುಪಾದರು ಚೈತನ್ಯ ಮಹಾಪ್ರಭುಗಳ ಬೋಧನೆಗಳನ್ನು ಹಾಗೂ ಲೀಲೆಗಳನ್ನು ತಮ್ಮಲ್ಲಿ ಆಳವಾಗಿ ಮೈಗೂಡಿಸಿಕೊಂಡರು. ಹರೇ ಕೃಷ್ಣ ಮಾತಾಜಿ. ಸಾಕಾ? ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಒಬ್ಬರು ಓದ್ಬೋದು. ಯಾರು? ಗಾಯತ್ರಿ ಇದ್ದಾರಾ? ಓದಿ ಮಾತಾಜಿ. ಗಾಯತ್ರಿ ಮಾತಾಜಿ ಅಥವಾ ಮಂಜುಳಾ ಮಾತಾಜಿ, ಇಬ್ಬರಲ್ಲಿ ಒಬ್ರು ಓದಿ. ಓದ್ತೀನಿ ಮಾತಾಜಿ. ಓದಿ. ಎಲ್ಲಿಂದ ಮಾತಾಜಿ? ಚೈತನ್ಯ ಮಹಾಪ್ರಭುಗಳು ಅಲ್ಲಿಂದ. ಚೈತನ್ಯ ಮಹಾಪ್ರಭುಗಳು ತಮ್ಮ ಮೊದಲ 24 ವರ್ಷಗಳನ್ನು ಮಾಯಾಪುರ ಮತ್ತು ನವದ್ವೀಪಗಳಲ್ಲಿ ಕಳೆದಿದ್ದರು. ಆದರೆ ಅವರ ಲೀಲೆಗಳು ಅಲ್ಲಿ ವ್ಯಕ್ತವಾದದ್ದು ಸುಮಾರು 500 ವರ್ಷಗಳಷ್ಟು ಹಿಂದಾದ್ದರಿಂದ ಆ ಲೀಲೆಗಳ ಸ್ಥಳಗಳು ಅಜ್ಞಾತಗೊಂಡಿದ್ದವು. ಮಹಾಪ್ರಭುಗಳ ಜನ್ಮಸ್ಥಳವು ಜನನ ನೆನಪಿನಿಂದ ಮಾಸಿ ಹೋಗಿತ್ತು ಮತ್ತು ಅವರ ಬೋಧನೆಗಳ ಗೊಂದಲ ಅಥವಾ ದುರುಪಯೋಗಕ್ಕೆ ಒಳಗಾಗಿದ್ದವು. ಚೈತನ್ಯ ಮಹಾಪ್ರಭುಗಳ ಪರಿಶುದ್ಧ ಶಿಷ್ಯ ಪರಂಪರ ಮುಂದುವರಿದಿತ್ತಾದರೂ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರ ತಂದೆಯವರಾದ ಭಕ್ತಿ ವಿನೋದ ಠಾಕೂರರ ಉಗಮದವರೆಗೆ ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನ ಚಳವಳಿ ಮತ್ತು ಪರಿಶುದ್ಧ ಬೋಧನೆಗಳು ಹೊರಹೊಮ್ಮಿರಲಿಲ್ಲ. ಭಕ್ತಿ ವಿನೋದ ಠಾಕೂರರು ಚೈತನ್ಯ ವೈಷ್ಣವ ಮತದ ಬೌದ್ಧಿಕ, ನೈತಿಕ ಮತ್ತು ಆಧ್ಯಾತ್ಮಿಕ ಸಮಗ್ರತೆಯ ಸ್ಥಾಪನೆಗೆ ಅನೇಕ ಪುಸ್ತಕಗಳನ್ನು ಪ್ರಕಟಿಸಿದರು ಹಾಗೂ ಪ್ರಚಾರ ಕೈಗೊಂಡರು. ಅವರು ನವದ್ವೀಪದ ಪ್ರದೇಶವನ್ನು ಸಂಶೋಧಿಸಿ ಮತ್ತು ಅನ್ವೇಷಿಸಿ ಮಹಾಪ್ರಭುಗಳ ಜನ್ಮಸ್ಥಳವನ್ನು ಕಾರಾರುವಕ್ಕಾಗಿ ನಿರ್ಧರಿಸಿದರು. ವೇದಗಳಿಂದ ಸಾಕ್ಷಾಧಾರಗಳನ್ನು ಉಲ್ಲೇಖಿಸಿ ವಿಷ್ಣುವಿನ ಅನೇಕ ಹಿಂದಿನ ಅವತಾರಗಳು ನವದ್ವೀಪದಲ್ಲಿ ತಮ್ಮ ಲೀಲೆಗಳನ್ನು ಅಭಿನಯಿಸಿರುವುದನ್ನು ಅವರು ಸಾಧಿಸಿ ತೋರಿದರು. ಭಕ್ತಿ ವಿನೋದ ಠಾಕೂರರು ನವದ್ವೀಪದ ಗತವೈಭವವನ್ನು ದಾಖಲಿಸಿದ್ದು ಮಾತ್ರವಲ್ಲ, ಅದರ ಭವಿಷ್ಯವನ್ನೂ ಸಹ ಮುಂದಾಗಿ ಕಂಡಿದ್ದರು. ಚೈತನ್ಯ ಮಹಾಪ್ರಭುಗಳ ಬೋಧನೆಗಳ ಮೇಲೆ ಆಧಾರಗೊಂಡ ಧರ್ಮವೊಂದು ಹುಟ್ಟಿ ಜಗತ್ತಿನಾದ್ಯಂತ ವ್ಯಾಪಿಸಿದಾಗ ಯುರೋಪಿನ ಮತ್ತು ಅಮೆರಿಕದ ವೈಷ್ಣವರು ನವದ್ವೀಪಗೆ ತಂಡೋಪತಂಡವಾಗಿ ಬಂದು ಅಲ್ಲಿನ ತಮ್ಮ ಬಂಗಾಳಿ ಸೋದರರೊಂದಿಗೆ ಒಂದುಗೂಡಿ ಜಯ ಸಚ್ಚಿದಾನಂದ ಎಂದು ಕೀರ್ತನೆ ಮಾಡುತ್ತಾರೆಂಬುದು ಅವರಿಗೆ ತಿಳಿದಿತ್ತು. ಆದ್ದರಿಂದ ಭಕ್ತಿ ವಿನೋದ ಠಾಕೂರರು ಹೀಗೆ ಬರೆದರು: ಗಂಗಾ ನದಿಯ ಬಯಲಲ್ಲಿ ನವದ್ವೀಪದ ಪ್ರದೇಶದಲ್ಲಿ ಭವ್ಯವಾದ ದೇವಾಲಯವೊಂದು ಉದಯಿಸಿ ಚೈತನ್ಯ ಮಹಾಪ್ರಭುಗಳ ಮಹಿಮೆಯನ್ನು ಜಗತ್ತಿಗೆ ಸಾರುವ ಕಾಲವು ಬರಲಿದೆ. ಸಾಕ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಒಂದೇ ಪ್ಯಾರ ಓದಿ ಮಾತಾಜಿ. ಭಕ್ತಿ ಸಿದ್ಧಾಂತ ಸರಸ್ವತಿಯವರು ತಮ್ಮ ತಂದೆಯು ಗುರುಗಳು ಆದ ಭಕ್ತಿ ವಿನೋದ ಠಾಕೂರರ ಆಸೆಗಳನ್ನು ಈಡೇರಿಸಲು ಮಾತಾಜಿ ಹಾಗೂ ಚೈತನ್ಯ ಮಹಾಪ್ರಭುಗಳ ಬೋಧನೆಗಳನ್ನು ಮತ್ತು ನವದ್ವೀಪದ ಧಾಮದ ಮಹಿಮೆಗಳನ್ನು ಹರಡಲು ಗೌಡಿಯ ಮಠವನ್ನು ಸ್ಥಾಪಿಸಿದರು. ಅವರು ಮಾಯಾಪುರದಲ್ಲಿನ ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಳದಲ್ಲಿ ದೇವಾಲಯವೊಂದನ್ನು ಕಟ್ಟಲು ಶ್ರೀಮಂತ ಭಕ್ತನೊಬ್ಬನ ಮನವೊಲಿಸಿದರು ಮತ್ತು ಚೈತನ್ಯ ಮಹಾಪ್ರಭುಗಳ ಕೀರ್ತನೆಗಳ ಸ್ಥಳದ ನೆನಪಿಗೆ ಒಂದು ಕೀರ್ತನ ಮಂದಿರವನ್ನು ನಿರ್ಮಿಸಿದರು. ಅವರು ಮಾಯಾಪುರದಲ್ಲೇ ತಮ್ಮ ಮನೆಯನ್ನು ಕಟ್ಟಿಕೊಂಡರು. ಅವರು ಭಾರತಾದ್ಯಂತ ಒಟ್ಟು 64 ದೇವಾಲಯಗಳನ್ನು ನಿರ್ಮಿಸಿದರು. ಅದರ
ಆದರೆ ಜಗತ್ತಿನಾದ್ಯಂತ ಮುಖ್ಯವಾಗಿ ಇಂಗ್ಲಿಷ್ ಮಾತಾಡುವ ಜನರು ಚೈತನ್ಯರ ಚಳುವಳಿಗೆ ಸೇರಬೇಕೆಂಬುದು ಅವರ ಆಸೆಯಾಗಿದ್ದುದರಿಂದ ಅವರು ಕೃಷ್ಣ ಪ್ರಭು ಸಾಹಿತ್ಯದ ಪ್ರಕಟಣೆಗೆ ಮತ್ತು ಪ್ರಸಾರಕ್ಕೆ ಪ್ರಥಮ ಆದ್ಯತೆ ನೀಡಬೇಕೆಂದು ಒತ್ತಿ ಹೇಳಿದ್ದರು. ಕಲ್ಕತ್ತಾದಲ್ಲಿ ಹರೇ ದೇವಾಲಯದ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ, ಧನ್ಯವಾದಗಳು. ಲತಾ ಮಾತಾಜಿ. ಹರೇ ಕೃಷ್ಣ. ನಾವು ನೋಡ್ಬೋದು ಇದು 1971 ಇಸ್ವಿಯಲ್ಲಿ ಬರೆದಿರುವಂತದ್ದು, ಕಲ್ಕತ್ತಾ ಮಾರ್ಚ್ 1971 ಅಂತ. ನಡುರಾತ್ರಿ ಶ್ರೀಲ ಪ್ರಭುಪಾದರು ತಮ್ಮ ತಗ್ಗದ ಇಳಿಮೇಜಿನ ಹಿಂದೆ ಮೆತ್ತೆಯ ಮೇಲೆ ಕುಳಿತಿದ್ದಾರೆ ಅಂತ ಹೇಳಿದ್ರೆ, ಈಗಿನ ಹಾಗೆಲ್ಲ ಫೆಸಿಲಿಟಿ ಇರ್ಲಿಲ್ಲ. ಆ ಸಮಯದಲ್ಲಿ ಅಲ್ಲಿ ಕರೆಂಟ್ ಬೇರೆ ಹೋದ್ರೆ ಎಷ್ಟೋ ಹೊತ್ತು ಕರೆಂಟ್ ಬರ್ತಾ ಇರ್ಲಿಲ್ಲ, ಈಗಿನಾಗೆ ಇನ್ವರ್ಟರ್ ಇಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಕೂಡ ಅವರು ನಿದ್ದೆ ಕೂಡ ಎಷ್ಟು ಕಡಿಮೆ ನಿದ್ದೆ ಮಾಡ್ತಾ ಇದ್ರು ಅಂತ ಹೇಳಿ ಬರಿತಾ ಇದ್ದಾರೆ. ಅಂದ್ರೆ ಅಲ್ಲಿ ಅವರ ಕೊಠಡಿಯಲ್ಲಿ ಮಾತ್ರ ಬೆಳಕಿತ್ತು, ಇಡೀ ಕಟ್ಟಡಕ್ಕೆ ಅವರ ಕೊಠಡಿಯಲ್ಲಿ ಮಾತ್ರ ಬೆಳಕಿತ್ತು. ಅಂದ್ರೆ ರಾತ್ರಿ ಮಧ್ಯರಾತ್ರಿವರೆಗೆ ಕೂಡ ಅವ್ರು ಬರಿತಾ ಇರ್ತಾರೆ. ಎಲ್ಲಾ ಭಕ್ತರು ನಿದ್ರೆಯಲ್ಲಿ ಇರ್ತಾರೆ, ಆದ್ರೆ ಸಹ ಇವರು ಡಿಕ್ಟಾಫೋನ್ ಹಿಡ್ಕೊಂಡು ಅವ್ರದ್ದು ಬಂಗಾಲಿ ಭಾಷೆಯಲ್ಲಿ ಇದ್ದಿದ್ದನ್ನ ಶ್ರೀಮದ್ ಭಾಗವತ ಎಲ್ಲ ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಹಾಗೆ ನಮ್ಗೆ ಎಲ್ಲರಿಗೆ ಭಾಗವತಮ ಇಂಗ್ಲಿಷ್ಗೆ ಬಂದಿದ್ರಿಂದ ಇತರ ಎಲ್ಲ ಒಂದು ಭಾಷೆಗಳಲ್ಲಿ ನಮ್ಗೆ ಅನುವಾದ ಮಾಡಿ ನಮ್ಗೆ ಅದನ್ನ ಈಗ ಒಂದು ತಿಳ್ಕೊಳ್ಳುವ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ಶ್ರೀಲ ಪ್ರಭುಪಾದರ ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರ ಚೌಕಟ್ಟು ಚಿಕ್ಕ ಚಿತ್ರ ಒಂದು ಗುಲಾಬಿ ಮತ್ತು ಸೇವಂತಿಗೆಗಳ 2 ಹೂದಾನಿಗಳ ನಡುವೆ ಇರಿಸಲಾಗಿತ್ತು. ಅವರ ಮುಂದೆ ಗುರುಗಳನ್ನು ಕೂಡ ಪೂಜಿಸಿ ಅವರು ಆ ಒಂದು ಇದನ್ನ ಶುರು ಮಾಡ್ತಾರೆ ಬರೀಲಿಕ್ಕೆ ಅಂತ ಹೇಳ್ಕೊಂಡು. ಆ ರೀತಿ ನೆಲದ ಮೇಲೆ ವಿಶಾಲವಾದ ಚಾಪೆ ಇತ್ತು, ಮೇಲೆ ಬಿಳಿ ಬಟ್ಟೆಯನ್ನು ಹಾಸಲಾಗಿತ್ತು. ಕೆಲವು ಗಂಟೆಗಳ ಹಿಂದೆ ಅದರ ಮೇಲೆ ಭಕ್ತರು ಮತ್ತು ಅತಿಥಿಗಳು ಕುಳಿತಿದ್ದರು. ಆದರೆ ಇದೀಗ ಪ್ರಭುಪಾದರು ಒಬ್ಬಂಟಿಯಾಗಿದ್ದರು. ಅವರು ಸಾಮಾನ್ಯವಾಗಿ ರಾತ್ರಿ 10 ಗಂಟೆಗೆ ಮಲಗಿ 3-4 ಗಂಟೆಗಳ ತರುವಾಯ ಅನುವಾದ ಕೆಲಸಕ್ಕಾಗಿ ಹೇಳುತ್ತಿದ್ದರು. ಅಂದ್ರೆ ಅಷ್ಟು ಬೆಳಗಿನ ಜಾವನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅವರು ಭಾಗವತಂ ಟ್ರಾನ್ಸ್ಲೇಷನ್ಗೆ ಕೂರ್ತಾ ಇದ್ರು ಅಂತ ಹೇಳ್ಕೊಂಡು. ಆ ರಾತ್ರಿ ಅವ್ರು ಮಲಗಿ ಇರ್ಲಿಲ್ಲ ಅಂತ ಹೇಳಿದ್ರೆ ಅವರ ಶಿಷ್ಯರನ್ನ ಅವರು ಕಳಿಸಿರ್ತಾರೆ ಮಾಯಾಪುರಕ್ಕೆ ಜಮೀನನ್ನ ಪರ್ಚೇಸ್ ಮಾಡ್ಲಿಕ್ಕೆ, ಟೆಂಪಲ್ ಕಟ್ಲಿಕ್ಕೆ ಅಂತ ಹೇಳ್ಕೊಂಡು. ಅಂದ್ರೆ ಈಗಿನ ಹಾಗೆ ಫೆಸಿಲಿಟಿ ಇಲ್ಲ, ಕಾಲ್ ಮಾಡಿ ಕೇಳಲಿಕ್ಕೆ ಫೋನಿನ ವ್ಯವಸ್ಥೆ ಇಲ್ಲ ಅವರಿಗೆ. ಹೋದವ್ರು ಏನಾಯ್ತು ಬಂದೇ ಇಲ್ಲ, ಆದ್ರೆ ನೀವು ಅದು ಕನ್ಫರ್ಮ್ ಮಾಡಿಯೇ ಬರ್ಬೇಕು ಅಂತ ಹೇಳಿ ಕಳಿಸಿರ್ತಾರೆ. ಹಾಗೆ 6 ದಿನ ಆಯ್ತು ಅವ್ರು ಹಿಂದಿರುಗಿ ಬರ್ಲಿಲ್ಲ ಅಂತೇಳಿ ಇವರಿಗೆ ಟೆನ್ಷನ್ ಆಗ್ತಾ ಇತ್ತು. ಆ ರೀತಿ ಆದ್ರೆ 6 ದಿನಗಳೆಂದ್ರೆ ಸಾಕಷ್ಟು ಕಾಲಾವಕಾಶವೇ ಇತ್ತು ಅಂತ ಹೇಳಿದ್ರೆ, ಇಷ್ಟು ದಿವಸ ಬೇಕಾ ಒಂದು ಮಾತುಕತೆ ಮಾಡ್ಲಿಕ್ಕೆ, ಒಂದು ಜಾಗ ಒಂದು ತಗೊಳ್ಬೇಕಾದ್ರೆ ಅಂತ ಹೇಳ್ಕೊಂಡು ತುಂಬಾ ಆಲೋಚನೆಯಿಂದ ಆತಂಕದಲ್ಲಿ ಇರ್ತಾರೆ ಅವರು. ಹಾಗೆ ಅಲ್ಲಿಯ ಒಂದು ವಾತಾವರಣದ ಬಗ್ಗೆ ಕೊಡ್ತಾರೆ. ಆಮೇಲೆ ಅವರಿಗೆ ತಮ್ಮ ಕೊಠಡಿಯ ಪರಿಚಿತ ದೃಶ್ಯಗಳ ಕಡೆ ಅಷ್ಟಾಗಿ ಗಮನವಿರಲಿಲ್ಲ. ಅವರ ಬದಿಗೆ ಒಂದು ಮಣ್ಣಿನ ಕುಡಿಕೆಯಲ್ಲಿ ಕುಡಿಯುವ ನೀರಿತ್ತು ಮತ್ತು ಒಂದು ಚಿಕ್ಕ ಮರದ ಪೀಠದ ಮೇಲೆ ತುಳಸಿ ಗಿಡವಿದ್ದ ಕುಂಡವಿತ್ತು ಅಂತ ಹೇಳಿದ್ರೆ, ನಾವು ಸಹ ನೋಡ್ತೀವಿ, ಜಪ ಮಾಡ್ಬೇಕಾದ್ರೆ ಕೂಡ ತುಳಸಿ ಗಿಡದ ಮುಂದೆ ನಾವು ಜಪ ಮಾಡಿದ್ರೆ ನಮ್ಗೆ ಒಳ್ಳೆ ಕಾನ್ಸಂಟ್ರೇಷನ್ ಸಿಗ್ತದೆ ಅಂತ ಹೇಳಿ. ಹಾಗೆ ಆ ತುಳಸಿ ಕೂಡ ಕೃಷ್ಣನ ಭಕ್ತೆ, ಆ ಮೂಲಕ ಅವರು ಅವರ ಗುರುಗಳದ್ದು ತುಳಸಿ ಆ ರೀತಿ ಅವರು ವಾತಾವರಣದಲ್ಲಿ ಕುತ್ಕೊಂಡು ಒಂದು ಬರೆಯುವುದಾಗ್ಲಿ, ಡಿಕ್ಟಾಫೋನ್ ಆಗ್ಲಿ, ಅವರು ಡಿಕ್ಟೇಟ್ ಮಾಡುದಾಗ್ಲಿ ಅವ್ರು ಮಾಡ್ತಾ ಇದ್ರು ಅಂತೇಳಿ. ಚಿಕ್ಕ ಮರದ ಪೀಠದ ಮೇಲೆ ತುಳಸಿ ಗಿಡವಿದ್ದ ಕುಂಡವಿತ್ತು. ಹಗಲು ಮತ್ತು ರಾತ್ರಿ ಬಹುಪಾಲು ಸಮಯ ನಿಂತು ಹೋಗಿದ್ದ ವಿದ್ಯುತ್ ಸರಬರಾಜು ಈಗ ಹಿಂದಿರುಗಿತ್ತು ಅಂತ ಹೇಳಿದ್ರೆ, ಪವರ್ ಹೋದ್ರೆ ಹಿಂದಿನ ಹಾಗೆ ಈಗಿನ ಹಾಗೆ ಮತ್ತೆ ಪವರ್ ಇಲ್ಲ. ಎಷ್ಟೋ ಹೊತ್ತು ಅವರು ಮತ್ತೆ ಏನು ಇದು ಸೀಮೆ ಎಣ್ಣೆದು ಚಿಮಣಿ ಅಂತೇವೆ, ಆ ರೀತಿ ಲಾಟಿನ್ ಅಂತೇವೆ, ಅದನ್ನ ಇಟ್ಕೊಂಡು ಕೂಡ ಬರೆಯುವಂತ ಪರಿಸ್ಥಿತಿ ಕೂಡ ಬರ್ತಾ ಇತ್ತು. ನೆತ್ತಿಯ ಮೇಲಿದ್ದ ವಿದ್ಯುತ್ ದೀಪದ ಸುತ್ತ ಚಿಟ್ಟೆ ಮತ್ತಿತರ ಕೀಟಗಳು ಹಾರಾಡುತ್ತಿದ್ದವು. ಅಂದ್ರೆ ಫ್ಯಾನ್ ಅದೆಲ್ಲ ಏನಿರೋದಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಕೂಡ ಆ ಟ್ರಾನ್ಸ್ಲೇಷನ್ ಏನಿದೆ ಅವ್ರು ಮಾಡ್ಲಿಕ್ಕೆ ಕುತ್ಕೊಂಡಿರ್ತಾರೆ. ತಮಾಲ ಕೃಷ್ಣ ಮತ್ತು ಬಲಿಮರ್ದನರು ಏಕಿಷ್ಟು ತಡ ಮಾಡುತ್ತಿದ್ದಾರೆ ಅಂದ್ರೆ, ನಿದ್ದೆ ಬರುದಿಲ್ಲ ಅವರಿಗೆ, ಮಲ್ಕೊಳ್ಳೋದೇ ಕಡಿಮೆ ಸಮಯ. ಅಷ್ಟೊತ್ತು ಕೂಡ ನಿದ್ದೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಶಿಷ್ಯರನ್ನು ಕಾಣ್ತಾ ಇರ್ಲಿಲ್ಲ, 6 ದಿವಸ ಆಯ್ತು ಇನ್ನ ವಾಪಸ್ ಬಂದಿಲ್ಲ ಅಂತ ಹೇಳ್ಕೊಂಡು. ವರ್ಷಾನುಗಟ್ಟಲಿಂದ ಪ್ರಭುಪಾದರು ಮಾಯಾಪುರದಲ್ಲಿ ಜಮೀನು ಪಡೆಯಲು ಯತ್ನಿಸ್ತಿದ್ದರು. ಎಷ್ಟು ಈಗ ಮಾಯಾಪುರಕ್ಕೆ ಹೋದವರಿಗೆ ಅರ್ಥ ಆಗಿರ್ಬೋದು, ಎಷ್ಟು ದೊಡ್ಡದಾದ ಜಮೀನು, ಅಲ್ಲಿ ಎಂತ ಒಂದು ಭವ್ಯವಾದ ಮಂದಿರ, ಇಸ್ಕಾನ್ ಮಂದಿರ ಅಲ್ಲಿ ಕಟ್ಟಿದ್ದಾರೆ. ಇನ್ನ ಅದು ಮುಗಿಯುವ ಹಂತ ಆಗ್ತಾ ಇದೆ. ಅಂತ ಒಂದು ಮಂದಿರವನ್ನ ಪ್ರಭುಪಾದಿರುವಾಗ ಶುರು ಮಾಡಿರೋದು. ಆ ಜಾಗ ಜಮೀನು ಪಡಿಲಿಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ. ಈ ಬಾರಿ ಅವಕಾಶ ಉಜ್ವಲವಾಗಿತ್ತು. ಅವರು ತಮಾಲ ಕೃಷ್ಣ ಮತ್ತು ಬಲಿಮರ್ದನರಿಗೆ ಸ್ಪಷ್ಟವಾದ ಆದೇಶಗಳನ್ನು ನೀಡಿದರು. ಆ ವೇಳೆಗೆ ಅವರು ವಾಪಸ್ ಬಂದಿರಬೇಕಂದ್ರೆ
ಈ ರೀತಿ ನೀವು ಮಾತಾಡಿ ಖಂಡಿತ ಆ ಜಾಗ ನಮ್ಗೆ ಕೊಡ್ತಾರೆ, ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ಕೊಂಡು ಅಂತ ಒಂದು ಇದರಿಂದ ಕಳಿಸಿದ್ರು. ಆದ್ರೂ ಆ ಮಾತಿನ ಪ್ರಕಾರ ಅವರ ಉಪದೇಶದ ಪ್ರಕಾರ ಅವ್ರು ಇಷ್ಟೊತ್ತು ವಾಪಸ್ ಬರ್ಬೇಕಿತ್ತು, ಆದ್ರೆ ಯಾಕೆ ಬಂದಿಲ್ಲ, ಏನ್ ತೊಡಕಾಗಿರ್ಬೋದು, ಏನೋ ಅಪಾಯ ಇದೆ ಅಂತ ಹೇಳ್ಕೊಂಡು ಯೋಚನೆಯಲ್ಲಿರ್ತಾರೆ. ಅವರು ಕೊಳ್ಳಲು ಯತ್ನಿಸುತ್ತಿದ್ದು ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಳಕ್ಕೆ 1 ಮೈಲಿಗೂ ಹತ್ತಿರದಲ್ಲಿದ್ದ ಭಕ್ತಿ ಸಿದ್ಧಾಂತ ರಸ್ತೆಯಲ್ಲಿದ್ದ 80 ಬಿಗಗಳ ಜಮೀನು ಅಂತ ಹೇಳಿದ್ರೆ ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಳ ಇದೆಲ್ಲ ಆ ಒಂದು ಅದಕ್ಕೆ ಹತ್ತಿರವಾಗಿರುವಂತ ಜಾಗ ಅದು. ಆ ಜಾಗ ಅಲ್ಲಿ ಅವಾಗ ಎಲ್ಲ ಮುಸಲ್ಮಾನರೇ ಜಾಸ್ತಿ. ಆ ಒಂದು ಚೈತನ್ಯ ಮಹಾಪ್ರಭುಗಳ ಸಮಯದಲ್ಲಿ ಮುಸಲ್ಮಾನರದ್ದೇ ಒಡೆತನ ಜಾಸ್ತಿ ಆಗಿತ್ತು. ಆವಾಗ ಮುಸಲ್ಮಾನ ರೈತರಾದ ಶೇಖ್ ಸಹೋದರರು ಅದಕ್ಕೆ ಭಾರಿ ಬೆಲೆಯನ್ನು ಕೇಳುತ್ತಿದ್ದರು. ಅಂದ್ರೆ ಬೇರೆಯವರು ಕೂಡ ಅದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಇರ್ತಾರೆ, ಹಾಗೆ ಜಾಸ್ತಿ ರೇಟ್ ಅನ್ನ ಹೇಳ್ತಾರೆ. ನವದ್ವೀಪದ ಪರಿಚಯವಿದ್ದ ಕಲ್ಕತ್ತಾದ ವಕೀಲ ಒಬ್ಬರ ಇತ್ತೀಚೆಗಷ್ಟೇ ಒಂದು ನ್ಯಾಯಯುತವಾದ ಬೆಲೆಗೆ ವ್ಯಾಪಾರ ಕುದುರಿಸುವಲ್ಲಿ ಯಶಸ್ವಿಯಾಗಿದ್ದರು. ಅವರು ಒಬ್ರು ವಕೀಲರನ್ನ ಹಿಡಿತಾರೆ, ಅವರ ಮೂಲಕ ಅದಕ್ಕೆ ತಕ್ಕ ಆ ಒಂದು ಜಾಗಕ್ಕೆ ಜಮೀನಿಗೆ ಎಷ್ಟು ಬೆಲೆ ಅಂತೇಳಿ ನ್ಯಾಯಯುತವಾದ ಬೆಲೆ ನಿರ್ಧರಿಸಿ ಅವರು ಅದನ್ನ ತಗೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಶೇಖ್ ಸಹೋದರರು 14,500 ರೂಪಾಯಿಗಳಿಗೆ ಒಪ್ಪಿದ್ದರು. ಪ್ರಭುಪಾದರು ಕೃಷ್ಣನಗರದ ತಮ್ಮ ಬ್ಯಾಂಕ್ನಿಂದ ಹಣವನ್ನು ತೆಗೆಯಲು ಶಿಷ್ಯರಿಗೆ ಅಧಿಕಾರ ವಹಿಸಿಕೊಟ್ಟಿದ್ದರು ಅಂತ ಹೇಳಿದ್ರೆ ಆ ರೇಟ್ ಏನು 14,500 ಆ ದುಡ್ಡು ಕೊಡ್ಲಿಕ್ಕೆ ಕೂಡ ಪ್ರಭುಪಾದರು ಆ ಒಂದು ಅಧಿಕಾರ ತಮ್ಮ ಶಿಷ್ಯರಿಗೆ ಕೊಟ್ಟಿರ್ತಾರೆ. ತಮಾಲ ಕೃಷ್ಣ ಮತ್ತೆ ಬಲಿಮರ್ದನ ಮಾಯಾಪುರಕ್ಕೆ ಹೋಗಿರ್ತಾರೆ. ಹಾಗೆ ಪ್ರಭುಪಾದರು ತಮ್ಮ ವ್ಯವಹಾರಗಳನ್ನು ನಿರ್ವಹಿಸುವಲ್ಲಿ ಕಲ್ಕತ್ತಾದಲ್ಲೇ ಉಳಿತಾರೆ. ಆದರೆ ಮಾಯಾಪುರದಲ್ಲಿ ತಮ್ಮ ಶಿಷ್ಯರ ಚಟುವಟಿಕೆಗಳ ಬಗೆಗೆ ಅವರ ಆಲೋಚನೆಗಳು ಸತತವಾಗಿ ಸಾಗುತ್ತಲೇ ಇತ್ತು. ಏನ್ ನಡೀತಾ ಇದೆ, ಇವ್ರು ಹೋಗಿದ್ದಾರೆ, ಮಾತುಕತೆ ಆಯ್ತಾ, ತಗೊಂಡ್ರ, ಆ ರೀತಿ ಅವರದ್ದು ಯೋಚನೆ ಇರ್ತದೆ. ಶಿಷ್ಯರು ಕೈಗೊಂಡಿದ್ದ ಕೆಲಸ ಪ್ರಭುಪಾದರಿಗೆ ಮುಖ್ಯವಾದದ್ದಾಗಿತ್ತು. ಆದ್ದರಿಂದ ಸ್ವತಃ ಅವರ ಬಗೆಗೆ ಕಾಳಜಿ ವಹಿಸುವುದರ ಮೂಲಕ ಆಶೀರ್ವದಿಸುತ್ತಾ ಪ್ರಭುಪಾದರು ಆ ಶಿಷ್ಯರನ್ನು ತಮ್ಮ ಮನದಲ್ಲಿ ನೆಲೆಗೊಳಿಸಿಕೊಂಡಿದ್ದರು. ಅಂದ್ರೆ ಮನಸ್ಸಲ್ಲಿ ಅವರಿಗೆ ಅವರು ಹೋದ ಕಾರ್ಯ ಚೆನ್ನಾಗಿ ಸುಸೂತ್ರವಾಗಿ ಆಗಲಿ ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಅವರಿಗೆ ಆಶೀರ್ವದಿಸ್ತಾ ಇರ್ತಾರಂತೆ. ಪ್ರಭುಪಾದರು ಮಾಯಾಪುರದಲ್ಲಿ ಇಸ್ಕಾನ್ ಕೇಂದ್ರವನ್ನು ಸ್ಥಾಪಿಸಲು ಬಯಸಿದ್ರು. ವರ್ಷಗಳು ಕಳೆದಂತೆ ಅವರ ಆ ಚಳುವಳಿ ವ್ಯಾಪಕಗೊಂಡಂತೆಲ್ಲ ಅವರ ಆಸೆ ಬಲಗೊಳ್ಳತೊಡಗಿತ್ತು. ಮಾಯಾಪುರಕ್ಕೆ ಸುಲಭವಾಗಿ ಭೇಟಿ ನೀಡಬಹುದಿತ್ತು, ಅಲ್ಲಿ ನೆಲೆಸಬಹುದಿತ್ತು, ಅಲ್ಲೇನು ಸಮಸ್ಯೆ ಆಗಿರ್ಲಿಲ್ಲ. ಆದ್ರೆ ಅವರ ಶಿಷ್ಯರಿಗಾಗಿ ಒಂದು ಸ್ಥಳ ಬೇಕಿತ್ತು. ಈ ಪ್ರಭುಪಾದರಿಗೆ ಎಲ್ಲಾದ್ರೂ ಅವರಿಗೆ ಇರ್ಲಿಕ್ಕೆ ಜಾಗದ ವ್ಯವಸ್ಥೆ ನಡೀತದೆ, ಆದ್ರೆ ಶಿಷ್ಯರಿಗೆ ಕೂಡ ಅಲ್ಲಿ ಇರ್ಬೇಕಾದ್ರೆ ಅವರಿಗೆ ಒಂದು ಜಾಗ ಬೇಕಾಗಿತ್ತು. ಹಾಗಾಗಿ ಎಲ್ಲಿ ಇಷ್ಟು ದಿವಸ ಅವರು ಎಲ್ಲಿ ಇರ್ಬೋದು, ಆ ರೀತಿ ಒಂದು ಯೋಚನೆ. ಅವರ ಗುರುಗಳು ಅವರಿಗೆ ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಚಾರ ಮಾಡಲು ಆದೇಶಿಸಿದ್ದರು. ಪ್ರಭುಪಾದರಿಗೆ ಅವರ ಗುರುಗಳು ಭಕ್ತಿ ಸರಸ್ವತಿ ಠಾಕೂರ್ ಅವರು ಪಾಶ್ಚಾತ್ಯ ದೇಶದಲ್ಲಿ ನೀನು ಇದು ಏನು ಇಂಗ್ಲಿಷ್ ಅಲ್ಲಿ ಪಾಂಡಿತ್ಯ ಇದೆ, ಸಂಸ್ಕೃತ ಇಂಗ್ಲಿಷ್ ಅಲ್ಲಿ ಒಳ್ಳೆ ಪಾಂಡಿತ್ಯ ಇದ್ದವರು, ಹಾಗಾಗಿ ನೀನು ಅಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಯೋಗ್ಯ ಇದೆಯಾ ಅಂತ ಹೇಳ್ಕೊಂಡು ಅವರಿಗೆ ಹೇಳಿರ್ತಾರೆ, ಆದೇಶ ಕೊಟ್ಟಿರ್ತಾರೆ. ಇದೀಗ ಅವರ ಕೃಷ್ಣ ಪ್ರಜ್ಞಾ ಸಂಘದ ಯಶಸ್ಸಿನಿಂದಾಗಿ ಪಾಶ್ಚಿಮಾತ್ಯ ವೈಷ್ಣವರಿಗೆ ಮಾಯಾಪುರದಲ್ಲಿ ವಾಸಿಸಲು ಅಂತ ಹೇಳಿದ್ರೆ ಆಲ್ರೆಡಿ ಅವರು ಪಾಶ್ಚಾತ್ಯ ದೇಶದಲ್ಲಿ ಕೃಷ್ಣ ಪ್ರಜ್ಞೆಯನ್ನ ಹರಡಿ ಅಲ್ಲಿ ಎಷ್ಟೋ ಲಕ್ಷಾಂತರ ಶಿಷ್ಯರಾಗಿ ಬಂದಿರ್ತಾರೆ. ಅವರಿಗೆ ಈ ಭಾರತಕ್ಕೆ ಮಾಯಾಪುರಕ್ಕೆ ಬಂದಾಗ ಅಲ್ಲಿ ಒಂದು ವಾಸಿಸ್ಲಿಕ್ಕೆ ಒಂದು ಯೋಗ್ಯ ಒಂದು ಜಾಗ ಬೇಕಾಗ್ತದೆ. ಹಾಗೆ ಪೂಜಿಸಲು ಪುಣ್ಯಧಾಮದ ಅಪಾರ ಲಾಭ ಪಡೆಯಲು ಒಂದು ಕೇಂದ್ರದ ಅಗತ್ಯವಿತ್ತು. ಅಂದ್ರೆ ಮೂಲ ಭಾರತದಿಂದ ಪ್ರಭುಪಾದರು ಹೋಗಿರೋದ್ರಿಂದ ಇಲ್ಲೂ ಒಂದು ಅಲ್ಲಿಯವರು ಇಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಬರ್ತಾರೆ, ಇಲ್ಲಿಯ ಒಂದು ಸ್ಕ್ರಿಪ್ಚರ್ ಅನ್ನ ಸ್ಟಡಿ ಮಾಡ್ಲಿಕ್ಕೆ ಬರುವಾಗ ಇಲ್ಲಿ ಕೂಡ ಅವರಿಗೆ ಒಂದು ಉಳ್ಕೊಳ್ಳುವ ವ್ಯವಸ್ಥೆ, ಪುಣ್ಯಧಾಮದ ವ್ಯವಸ್ಥೆ ಬೇಕು ಅಂತ ಹೇಳ್ಕೊಂಡು ಈ ಮಾಯಾಪುರದ ಪ್ರಾಮುಖ್ಯತೆಯ ಬಗೆಗೆ ಒತ್ತಿ ಹೇಳಿದ್ದರು. ಮತ್ತು ಅವರ ಕೆಲವು ಸನ್ಯಾಸಿ ಶಿಷ್ಯರು ಈಗಾಗಲೇ ಅಲ್ಲಿ ದೇವಾಲಯವನ್ನು ಹೊಂದಿದ್ದರು. ಅಂದ ಮೇಲೆ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘವು ಸಹ ಏಕೆ ಮಾಯಾಪುರದ ಆಶ್ರಯ ಪಡೆಯಬಾರದು? ಆಲ್ರೆಡಿ ಬೇರೆ ಎಲ್ಲ ಸಂಸ್ಥೆಯವರೆಲ್ಲ ಅಲ್ಲಿ ದೇವಸ್ಥಾನ ಕಟ್ಟಿರ್ತಾರೆ, ಅದೇ ರೀತಿ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆ ಕೂಡ ಯಾಕೆ ಅಲ್ಲಿ ಕಟ್ಟಬಾರ್ದು ಅಂತ ಹೇಳಿ ಒಂದು ಯೋಚನೆ ಅವರಿಗೆ ಬಂದಿರ್ತದೆ. ಹಾಗೆ ಹುಟ್ಟಿದಾರಭ್ಯ ಪ್ರಭುಪಾದರಿಗೆ ಚೈತನ್ಯ ಮಹಾಪ್ರಭುಗಳ ಹಾಗೂ ಅವರ ಧಾಮವಾದ ಮಾಯಾಪುರದ ಪ್ರಾಮುಖ್ಯತೆಯ ಅರಿವಿತ್ತು ಅಂತ ಹೇಳಿದ್ರೆ, ಅವರು ಕೂಡ ವೆಸ್ಟ್ ಬೆಂಗಾಲ್ ಅಲ್ಲಿ ಜನಿಸಿದ್ದಾಗಿದ್ರಿಂದ ಹುಟ್ಟಿದಾಗಿನಿಂದಲೇ ಚೈತನ್ಯ ಮಹಾಪ್ರಭುಗಳ ಪ್ರಭಾವ ಅವರ ಮೇಲೆ ಬೀಳಿತ್ತು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಚೈತನ್ಯರ ಬಗ್ಗೆ ತಿಳಿದಿದ್ರು. ಪ್ರಭುಪಾದರ ತಂದೆ ಗೌರ್ ಮೋಹಂಡೆ ಅವರು ಕೂಡ ಚೈತನ್ಯ ಮಹಾಪ್ರಭುಗಳ ಶುದ್ಧ ಭಕ್ತರಾಗಿರ್ತಾರೆ. ಆದ್ದರಿಂದ ಪ್ರಭುಪಾದರಿಗೆ ಬಾಲ್ಯದಿಂದಲೇ ಗೌರ್ ನಿತಾಯ್ ಮತ್ತು ಗೌಡ
ಗೌಡಿಯ ಭೂಮಿ ಏನಿದೆ ಅಲ್ಲಿದ್ದು ಆ ಭೂಮಿಯಲ್ಲಿ ಅವರಿಗೆ ಚೈತನ್ಯ ಮಹಾಪ್ರಭುಗಳ ಲೀಲೆಗಳ ಕುರಿತು ಬಂಗಾಲಿ ಗೀತೆಗಳನ್ನು ಕೂಡ ಹಾಡ್ತಾ ಇರ್ತಾರಂತೆ. ಹಾಗೆ 1922ರಲ್ಲಿ ಕಲ್ಕತ್ತಾದಲ್ಲಿ ತಮ್ಮ ಗುರುಗಳನ್ನು ಭೇಟಿಯಾದ ಬಳಿಕ ವಿಶೇಷವಾಗಿ ಪ್ರಭುಪಾದರು ಚೈತನ್ಯ ಮಹಾಪ್ರಭುಗಳ ಬೋಧನೆಗಳನ್ನು ಹಾಗೂ ಲೀಲೆಗಳನ್ನು ತಮ್ಮಲ್ಲಿ ಆಳವಾಗಿ ಮೈಗಿಡಿಸಿಕೊಂಡ್ರು ಅಂತ ಹೇಳಿ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಕೂಡ ಭಗವಂತನ ಅವತಾರ. ಅವರು ಯಾವ ರೀತಿ ಭಕ್ತಿ ಮಾಡ್ಬೇಕು, ಒಂದು ಭಕ್ತನ ಒಂದು ಇದರಲ್ಲಿ ಅವರು ಅವತಾರ ಎತ್ತಿರ್ತಾರೆ. ಹಾಗೆ ಆ ಬೋಧನೆಗಳನ್ನ ಮತ್ತೆ ಲೀಲೆಗಳನ್ನ ಕೂಡ ಪ್ರಭುಪಾದರು ಆಳವಾಗಿ ಅವರಲ್ಲಿ ಮೈಗೂಡಿಸಿಕೊಂಡಿದ್ರಿಂದ ಇಷ್ಟೊಂದು ಮಹತ್ ಸಾಧನೆಯನ್ನು ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ. ಅದೇ ರೀತಿ ಚೈತನ್ಯ ಮಹಾಪ್ರಭುಗಳು ತಮ್ಮ ಮೊದಲ 24 ವರ್ಷಗಳಷ್ಟು ಮಾಯಾಪುರ ಮತ್ತು ನವದ್ವೀಪಗಳಲ್ಲಿ ಕಳೆದಿದ್ರು. ಆದ್ರೆ ಅವರ ಲೀಲೆಗಳು ಅಲ್ಲಿ ವ್ಯಕ್ತವಾದದ್ದು ಸುಮಾರು 500 ವರ್ಷಗಳಷ್ಟು ಹಿಂದೆ. ಆದ್ದರಿಂದ ಆ ಲೀಲೆಗಳ ಸ್ಥಳಗಳು ಅಜ್ಞಾತಗೊಂಡಿದ್ದವು. ಅಂದ್ರೆ 500 ವರ್ಷದ ಹಿಂದೆ ಚೈತನ್ಯ ಮಹಾಪ್ರಭುಗಳು ಅವತಾರ ಮಾಡಿರೋದು. ಅದರಿಂದ ಈ ಒಂದು ಮುಸಲ್ಮಾನರ ಒಂದು ಆಳ್ವಿಕೆಯಿಂದ ಆ ಎಲ್ಲ ಇದು ಅವ್ಯಕ್ತವಾಗಿತ್ತು ಅಂತ ಹೇಳಿದ್ರೆ ಅದನ್ನ ಎಲ್ಲ ನಾಶ ಮಾಡಿರ್ತಾರೆ. ಆ ರೀತಿ ಅಜ್ಞಾತವಾಗಿದ್ದು ಅಂದ್ರೆ ಕಾಣ್ಲಿಕ್ಕೆ ಸಿಗ್ತಾ ಇರ್ಲಿಲ್ಲ. ಮಹಾಪ್ರಭುಗಳ ಜನ್ಮಸ್ಥಳ ಅವರ ಜನರ ನೆನಪಿನಿಂದ ಮಾಸಿ ಹೋಗಿತ್ತು. ಅಂತ ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಳವೇ ಜನರಿಗೆ ಮರ್ತು ಹೋಗ್ತದೆ. ಅಂದ್ರೆ ನಾವು ಅದನ್ನ ಈಗ ನಾವು ನಮ್ಮ ಇಂದಿನ ಮಕ್ಕಳಿಗೆ ಕೊಟ್ರೆ ಆ ಜ್ಞಾನ ಮುಂದುವರಿತಾ ಹೋಗ್ತದೆ, ಇಲ್ಲಾಂದ್ರೆ ಅದು ಛೇದವಾಯ್ತು ಅಂತ ಕೃಷ್ಣ ಹೇಗೆ ಅರ್ಜುನನಿಗೆ ಅಲ್ಲಿ ಹೇಳ್ತಾರೆ, ಅದೇ ರೀತಿ ಇಲ್ಲಿ ಕೂಡ ಅವರ ಬಗ್ಗೆ ಮಾತು ಬಂದಿಲ್ಲ. ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಯಾರು ಮುಸಲ್ಮಾನರ ಆಳ್ವಿಕೆಯಿಂದ ಅದೆಲ್ಲ ಅಲ್ಲಿ ಮರೆಯಾಗಿರ್ತದೆ. ಹಾಗಾಗಿ ಅವರ ಬೋಧನೆಗಳು ಗೊಂದಲ ಮತ್ತು ದುರುಪಯೋಗಕ್ಕೆ ಒಳಗಾಗಿದ್ದವು ಅಂತೇಳಿ. ಚೈತನ್ಯ ಮಹಾಪ್ರಭುಗಳ ಪರಿಶುದ್ಧ ಶಿಷ್ಯ ಪರಂಪರೆ ಮುಂದುವರಿದಿತ್ತಾದರೂ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರ ತಂದೆಯವರಾದ ಭಕ್ತಿ ವಿನೋದ ಠಾಕೂರರ ಉಗಮದವರೆಗೆ ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನ ಚಳವಳಿ ಮತ್ತು ಪರಿಶುದ್ಧ ಬೋಧನೆಗಳು ಹೊರಹೊಮ್ಮಿರಲಿಲ್ಲ. ಎಲ್ಲಿವರೆಗೆ ಪ್ರಭುಪಾದರ ಗುರುಗಳು ಮತ್ತೆ ಪ್ರಭುಪಾದರ ಗುರುಗಳ ತಂದೆ ಕೂಡ ಅವರ ಗುರುಗಳಾಗಿದ್ರು. ಹಾಗಾಗಿ ಅವರು ಬಂದ್ಮೇಲೆ ಅದನ್ನ ಬೆಳಕಿಗೆ ತಗೊಂಡ್ ಬಂದ್ರು ಅಂತ ಹೇಳ್ಕೊಂಡು. ಅಂದ್ರೆ ಎಂತ ಒಂದು ಸಂಕೀರ್ತನ ಚಳವಳಿ, ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನ ನೋಡಿದ್ರೆ ಅಲ್ಲಿ ಪ್ರಾಣಿಗಳು ಕೂಡ ಅದಕ್ಕೆ ಸ್ಪಂದಿಸ್ತಾ ಇದ್ವು ಅಂತೇಳಿ ನಾವು ಕೇಳ್ತೇವೆ. ಯಾವುದು ಛತ್ತೀಸ್ಗಢ ಅಂತ ಒಂದು ಕಾಡಿನಲ್ಲಿ ಅವರು ಸಂಕೀರ್ತನೆ ಮಾಡ್ಬೇಕಾದ್ರೆ ಅಲ್ಲಿ ಹುಲಿ, ಚಿರತೆ, ಸಿಂಹ ಎಲ್ಲ ಕೂಡ ನರ್ತನ ಮಾಡ್ತವೆ ಅಂತೆ. ಅಂದ್ರೆ ಅವು ಕೂಡ ಅದಕ್ಕೆ ಪ್ರಭಾವಕ್ಕೊಳಗಾಗ್ತಾ ಇದ್ವು. ಅಂತ ಒಂದು ಸಂಕೀರ್ತನ ಚಳವಳಿಯ ಬಗ್ಗೆನೆ ಜನರು ಮರ್ತೇ ಬಿಟ್ಟಿದ್ರು ಅಂತೇಳಿ. ಯಾವಾಗ ಈ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಮತ್ತೆ ಭಕ್ತಿ ವಿನೋದ್ ಠಾಕೂರ್ ಬರ್ತಾರೆ, ಅವರು ಅದರ ಬಗ್ಗೆ ಅದನ್ನ ಎಲ್ಲ ಬೆಳಕಿಗೆ ತರ್ತಾರೆ. ಹಾಗೆ ಆಧ್ಯಾತ್ಮಿಕ ಸಮಗ್ರತೆ ಇಲ್ಲಿ ಭಕ್ತಿ ವಿನೋದ ಠಾಕೂರರು ಚೈತನ್ಯ ವೈಷ್ಣವ ಮತದ ಬೌದ್ಧಿಕ ಮತ್ತೆ ನೈತಿಕ ಮತ್ತು ಆಧ್ಯಾತ್ಮಿಕ ಸಮಗ್ರತೆಯ ಪುನಃಸ್ಥಾಪನೆಗಾಗಿ ಅನೇಕ ಪುಸ್ತಕಗಳನ್ನ ಪ್ರಕಟಿಸ್ತಾರೆ ಹಾಗೂ ಪ್ರಚಾರಗಳನ್ನ ಕೈಗೊಳ್ತಾರೆ. ಅವರು ನವದ್ವೀಪದ ಪ್ರದೇಶವನ್ನು ಸಂಶೋಧಿಸಿ ಯಾವ ಜಾಗದಲ್ಲಿ ಚೈತನ್ಯ ಮಹಾಪ್ರಭುಗಳು ಜನ್ಮ ತಾಳಿದ್ದಾರೆ ಆ ಜಾಗವನ್ನ ಸಂಶೋಧಿಸ್ತಾರೆ. ಅದನ್ನ ಅನ್ವೇಷಣೆ ಮಾಡಿ ಮಹಾಪ್ರಭುಗಳ ಜನ್ಮಸ್ಥಳವನ್ನ ಕರಾರುವಕ್ಕಾಗಿ ಇದೇ ಜಾಗದಲ್ಲಿ ಅವರು ಹುಟ್ಟಿರೋದು, ಈ ಜಾಗದಲ್ಲಿ ಈ ಏನೋ ಒಂದು ಬೇವಿನ ಮರ ಅದರ ಅಡಿಯಲ್ಲಿ ಅವರ ಜನ್ಮ ಆಗಿರತ್ತೆ, ಅದನ್ನೆಲ್ಲ ಅವರು ಪತ್ತೆ ಹಚ್ತಾರೆ. ಆ ರೀತಿ ವೇದಗಳಿಂದ ಸಾಕ್ಷಾತ್ಕಾರಗಳನ್ನು ಉಲ್ಲೇಖಿಸಿ ವಿಷ್ಣುವಿನ ಅನೇಕ ಹಿಂದಿನ ಅವತಾರಗಳು ನವದ್ವೀಪದಲ್ಲಿ ತಮ್ಮ ಲೀಲೆಗಳನ್ನು ಅಭಿನಯಿಸಿರುವುದನ್ನು ಅವರು ಸಾಧಿಸಿ ತೋರಿಸ್ತಾರೆ. ಅಂದ್ರೆ ಎಲ್ಲ ವೇದಗಳಲ್ಲಿ ಕೂಡ ಉಲ್ಲೇಖ ಇದೆ. ಚೈತನ್ಯ ಮಹಾಪ್ರಭುಗಳು ಯಾವಾಗ ಅವತಾರ ಎತ್ತಿ ಬರ್ತಾರೆ, ಎಂತವರ ಮಗನಾಗಿ ಬರ್ತಾರೆ, ಎಂತವರನ್ನ ಹೆಂಡತಿಯಾಗಿ ಪಡಿತಾರೆ, ಎಲ್ಲವನ್ನ ಕೂಡ ಆ ಉಲ್ಲೇಖ ಈ ವೇದಗಳಲ್ಲಿ ಕೊಟ್ಟಿದೆ. ಹಾಗಾಗಿ ಅದನ್ನ ಪುಸ್ತಕ ರೂಪದಲ್ಲಿ ಇದನ್ನ ಎತ್ತಿ ತೋರಿಸ್ತಾರೆ ಅವರು. ಭಕ್ತಿ ವಿನೋದ ಠಾಕೂರರು ನವದ್ವೀಪದ ಗತ ವೈಭವವನ್ನು ದಾಖಲಿಸಿದ್ದು ಮಾತ್ರವಲ್ಲ, ಭವ್ಯ ಭವಿಷ್ಯವನ್ನು ಸಹ ಮುಂದಾಗಿ ಕಂಡಿದ್ದರು. ಅಂದ್ರೆ ಅವರು ಕೂಡ ಅಂತ ಪಾಂಡಿತ್ಯವನ್ನು ಹೊಂದಿದ್ದವರು. ಹಾಗಾಗಿ ಮುಂದೆ ಏನಾಗ್ತದೆ ಅದನ್ನ ಕೂಡ ಅವರು ಭವಿಷ್ಯವನ್ನು ಕೂಡ ಈ ಶುದ್ಧ ಭಕ್ತರಿಗೆ ಮುಂದೆ ಏನ್ ನಡೀತದೆ ಅದೆಲ್ಲ ಅವರಿಗೆ ಮನಸ್ಸಲ್ಲಿ ಅವರಿಗೆ ಭಗವಂತ ಅದನ್ನ ಕೊಟ್ಟಿರ್ತಾರೆ. ಆ ರೀತಿ ಚೈತನ್ಯ ಮಹಾಪ್ರಭುಗಳ ಬೋಧನೆಗಳ ಮೇಲೆ ಆಧಾರಗೊಂಡ ಧರ್ಮವೊಂದು ಹುಟ್ಟಿ ಜಗತ್ತಿನಾದ್ಯಂತ ವ್ಯಾಪಿಸಿದಾಗ ಯುರೋಪಿನ ಮತ್ತು ಅಮೆರಿಕದ ವೈಷ್ಣವರು ನವದ್ವೀಪಕ್ಕೆ ತಂಡೋಪತಂಡವಾಗಿ ಬಂದು ಅಲ್ಲಿನ ತಮ್ಮ ಬಂಗಾಳಿ ಸಹೋದರರೊಂದಿಗೆ ಒಂದುಗೂಡಿ ಜೈ ಸಚ್ಚಿನಂದನ ಎಂದು ಕೀರ್ತನೆ ಮಾಡುತ್ತಾರೆ ಎಂಬುದು ಅವರಿಗೆ ತಿಳಿದಿತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಅವ್ರು ಬಂದು ಓಕೆ ಹರೇ ಕೃಷ್ಣ. ಆಯ್ತಾ? ಸಮಯ ಆಯ್ತಾ? ಓಕೆ, ಇಲ್ಲಿವರೆಗೆ ಮುಗಿಸ್ತೇನೆ. ಈಗ
ಅಮೆರಿಕದ ವೈಷ್ಣವರು ನವದ್ವೀಪಕ್ಕೆ ತಂಡೋಪತಂಡಾಗಿ ಬರ್ತಾರೆ. ಹಾಗೆ ಅಲ್ಲಿ ಬಂದು ಸಚ್ಚಿದಾನಂದ ಇವರು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಕೀರ್ತನೆ ಮಾಡ್ತಾರೆ ಅಂತ ಹೇಳ್ಕೊಂಡು ಭಕ್ತಿ ವಿನೋದ ಠಾಕೂರರು ಆ ರೀತಿ ಬರೀತಾರೆ. ಗಂಗಾ ನದಿಯ ಬಯಲಲ್ಲಿ ನವದ್ವೀಪದ ಪ್ರದೇಶದಲ್ಲಿ ಭವ್ಯವಾದ ದೇವಾಲಯವೊಂದು ಉದಯಿಸಿ ಚೈತನ್ಯ ಮಹಾಪ್ರಭುಗಳ ಮಹಿಮೆಯನ್ನು ಜಗತ್ತಿಗೆ ಸಾರುವ ಕಾಲ ಬರಲಿದೆ ಅಂತ ಹೇಳ್ಕೊಂಡು ಅವರು ಒಂದು ಇದನ್ನ ಕೂಡ ಬರೀತಾರೆ ಅಂತ ಹೇಳ್ಕೊಂಡು ಸಚ್ಚಿಪುತ್ರನಾದ ಚೈತನ್ಯ ಮಹಾಪ್ರಭುಗಳಿಗೆ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಅದರಲ್ಲಿ ಪೋಸ್ಟ್ ಅನ್ನು ಇವರಿಗೆ ಮಾಡಿ, ಸಂಗೀನಿ ಮಾತಾಜಿಗೆ ಮಾಡಿ. ಓಕೆ ಮಾತಾಜಿ. ಓಕೆ. ಹರೇ ಕೃಷ್ಣ. ಸಾರಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಕಾಣ್ತಾ ಇಲ್ಲ ಮಾತಾಜಿ ಅವರು. ಸಂಗೀತಿ ಮಾತಾಜಿ ಇಲ್ಲ. ಅವ್ರ ಮೆಸೇಜ್ ಹಾಕಿದ್ರು ಬಟ್ ಅವ್ರನ್ನ ಇದ್ದಾರೆ ಆದ್ರೆ ಅವರದ್ದು ಇದು ಇಲ್ಲ. ಬೇರೆ ಯಾರಿಗೆ ಮಾಡುದು? ನಾವು ಲೀವ್ ಆಗೋಣ. ಯಾರನ್ನ ಮಾಡ್ಬೇಕು? ನಾವು ಲೀವ್ ಆಗುವನ? ಓಕೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಈ ತರಗತಿ ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಮೀಟಿಂಗ್ ಎಂಡ್ ಮಾಡ್ಲಾ? ಸಂಗೀನಿ ಮಾತಾಜಿ ಇದ್ದಾರೆ ಆದ್ರೆ ಅವ್ರದ್ದು ವಿಡಿಯೋ ಇದಿಲ್ಲ. ಅಲ್ಲ, ಯಾರಿಗೆ ಮಾಡುದು? ಇರ್ಲಿ, ನನ್ಗೆ ಮಾಡಿ ಮಾತಾಜಿ. ಬಂದ ಕೂಡಲೇ ನಾನು ಮತ್ತೆ ಅವರಿಗೆ ಮಾಡಿ ಬಿಡ್ತೇನೆ. ಸರಿ ಮಾತಾಜಿ, ನಿಮ್ಮನ್ನೇ ಹೋಸ್ಟ್ ಮಾಡ್ತೇನೆ. ಹಾಗಾದ್ರೆ ಮಾಡಿದೆ, ನಿಮ್ಮನ್ನ ಹೋಸ್ಟ್ ಮಾಡಿದೆ. ಹರೇ ಕೃಷ್ಣ. ಓಕೆ. ಹರೇ ಕೃಷ್ಣ. ಇನಿಷಿಯೇಷನ್ ಕ್ಲಾಸಿನವರು ಮಾತ್ರ ಇರ್ಲಿ, ಹೋಗ್ಬೇಡಿ ಆಯ್ತಾ? ಧನ್ಯವಾದಗಳು ಮಾತಾಜಿ. ನಾಗವೇಣಿ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಅಯ್ಯೋ ರೆಕಾರ್ಡಿಂಗ್